ಈಗ ಅದೇ 1 ಲಕ್ಷ ಸಾಲ ಹೋಗಿ ನಿಮ್ಮ ಎದುರಿನಲ್ಲಿ ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. 250 ಕೋಟಿಗೂ ಮಿಕ್ಕಿದ ಸಾಲ ಇರುವ ಬಹಳ ದೊಡ್ಡ ಧನಿಕ ನಾನು. ಕುಡ್ಲ ಪ್ರೆಸ್ ಕ್ಲಬ್, ಪತ್ರಿಕಾ ಭವನ ಟ್ರಸ್ಟ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿರ್ದು ಕುಡ್ಲ ಪತ್ರಿಕಾ ಭವನಡು ತಿಂಗೋಲ್ದ ಅತಿಥಿ ಗೌರವ ಕಾರ್ಯಕ್ರಮದ ಪಾಲ್ಪಡೆಯಿನ ಡಾಕ್ಟರ್ ಎಂ ಮೋಹನ್ ಆಳ್ವರೆಗ್ ಪ್ರೆಸ್ ಕ್ಲಬ್ದ ಜಂಟಿ ಸಂಸ್ಥೆದ ವತಿರ್ದು ಮಾನಾದಿಗೆ ಮಲ್ತಿರು. ಈ ಪೊರ್ತು ತನ್ನ ಬದುಕು ಸಾಧನದ ಬಗೆಟು ಪೊಲಬುಕೊರ್ನ ಡಾಕ್ಟರ್ ಎಂ ಮೋಹನ್ ಆಳ್ವೇರು ತಂಕ ಎಲ್ಯ ಪ್ರಾಯರ್ದೆ ಕಾರಂತರನ ಹುಚ್ಚು ಮನಸ್ಸಿನ 10 ಮುಖಗಳು ಪಂಪಿನ ರೀತಿಡ್ ಮಾತೆಟ್ಲ ಉಮೇದು ಇತ್ತುಂಡು. ಅಂಚಾದು ತಾನು ಈತೊಂಜು ಬುಲೆಯರೆ ಸಾಧ್ಯ ಆಂಡು. ತನ್ನ ಬದುಕದ 20 ವರ್ಷ ಹಾಸ್ಟೆಲ್ ಬದುಕಡೆ ಬುಲೆಂಡು. ಈ ಪೊರ್ತುಡು ಜೈನರ್ನ ಒಟ್ಟಿಗೆ ಕ್ರಿಶ್ಚಿಯನ್ ದಕ್ಲೆನ ಒಟ್ಟಿಗೆ ಅಕ್ಲೆನ ಆಚಾರ ವಿಚಾರ ತೆರೆಯೊಂದು ಬುಲೆಯರೆ ಸಾಧ್ಯ ಆಂಡು. 27 ವರ್ಷ ಪ್ರಾಯ ಮುಟ್ಟಲ ತಾನು ವಿದ್ಯಾರ್ಥಿಯಾದೇ ಇತ್ತೆ. ಇಂಚ ತನ್ನ ಬದುಕದ ಸುದೀರ್ಘ ಪಯಣದ ಅನುಭವನು ಬಾರಿ ಪೊರ್ಲು ತೆಲಿಕೆ ಮಿಶ್ರಿತ ಪಾತರಡು ಗಂಭೀರ ಅನುಭವಲೆನು ಡಾಕ್ಟರ್ ಎಂ ಮೋಹನ್ ಆಳ್ವ ಪಟ್ಟೊಂಡಿರು. ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಇರ್ಬೋದು, ನಮ್ಮ ಗುರುಗಳಿರ್ಬೋದು, ನಮ್ಮ ಸಹಪಾಠಿಗಳಿಗೆ ಇದೆಲ್ಲ ನನ್ನ ಈ ಮನಸ್ಸುಗಳು, ಹುಚ್ಚು ಮನಸ್ಸುಗಳು ಒಂದು ವಿಚಿತ್ರವಾಗಿ ಕಂಡರೂ ಕೂಡ ನನಗೆ ಅದು ಬಹಳ ದೊಡ್ಡ ತಪ್ತಿಯನ್ನು ಕೊಡ್ತಾ ಬಂತು. ಇದನ್ನು ಬಾಲ್ಯದಿಂದ, ಅದು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಇದರಲ್ಲೆಲ್ಲ ಇದನ್ನು ಬೆಳೆಸ್ತಾ ಬಂದೆ. ಇದನ್ನು ಎಂದೂ ನಿರ್ಲಕ್ಷ್ಯ ಮಾಡಲೇ ಇಲ್ಲ, ಅದನ್ನು ಹಗುರವಾಗಿ ಕಾಣಲೇ ಇಲ್ಲ. ಬಂದು ಬಹಳ ಮುಖ್ಯವಾಗಿ ನಮ್ಮ ವೃತ್ತಿಗೆ ಬಂದಾಗಲೂ ಅದು ಯಾವುದನ್ನೂ ಬಿಡಲಿಲ್ಲ. ವೃತ್ತಿಯಿಂದ ಬಿಟ್ಟು ಈಗ ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಈಗ ನನಗೆ 72 ಆಯಿತು, ಇನ್ನೂ ಆ ಹುಚ್ಚು ಮನಸ್ಸು ನನ್ನಿಂದ ದೂರವಾಗಲೇ ಇರಲಿಲ್ಲ. ಈಗ ಆ ಹುಚ್ಚು ಮನಸ್ಸುಗಳಿಗೆ ಸ್ವಲ್ಪ ಹೆಚ್ಚಾಗಿ ಭಾಳ ಒಳ್ಳೆಯ ಮನಸ್ಸು ಅಂತ ಒಂದು ಹೇಳ್ತಾರೆ, ಹುಚ್ಚು ಎಂಬುದು ಹೋಯಿತು. ಈಗ ಒಳ್ಳೆಯ ಮನಸ್ಸು ಇದ್ದುಕೊಂಡು 10 ಮುಖಗಳು ಅಂತ ಹೇಳುವಂಥ ಮಾತಿಗೆ ಈಗ ಬಂತು. ಇದನ್ನೆಲ್ಲ ನಾನೊಂದು ಜೀವನದ ಅವಿಭಾಜ್ಯವಂಗಾಗಿ ಇಟ್ಟುಕೊಂಡು ಇದನ್ನು ಬೆಳೆಸ್ತಾ ಇಲ್ಲಿಗೆ ಬಂದೆ. ವೈದ್ಯಕೀಯ ಡಿಗ್ರಿ ಪಡೆದುಕೊಂಡು ಬಂದೆ. ದೀರ್ಘಕಾಲ ವಿದ್ಯಾರ್ಥಿಯಾಗಿ 27 ವರ್ಷ ನನಗೆ ಆಗುವವರೆಗೂ ನಾನು ವಿದ್ಯಾರ್ಥಿಯಾಗಿ ಇದ್ದೆ. ಆದರೆ ನಾನು ಪಡೆದದ್ದು ಖಾಲಿ UG ಡಿಗ್ರಿ ಮಾತ್ರ, ಎಂದೂ PG ಪಡೆಯಲಿಲ್ಲ. ಯಾವತ್ತು 27 ವರ್ಷ ಅಂತ ಹೇಳಿದರೆ ಒಂದು PG ಮಾಡುವಷ್ಟು ದೊಡ್ಡ ದೀರ್ಘವಾದಂಥ ವಿದ್ಯಾರ್ಥಿ ಜೀವನ. ಇದಕ್ಕೆ ಕಾರಣ ನಿಮಗೆ ಗೊತ್ತುಂಟು. ನನ್ನ ಒಂದಕ್ಕೊಂದು ಪಲ್ಲಟನ ಆಗ್ತಿತ್ತು. ಕಲ್ತದ್ದು ಸುರಿಗೆ ಹೋಗಿ ನಾನು ಕಾಮರ್ಸು PUCಯಲ್ಲಿ 1 ವರ್ಷದ. ಆಗ ಅಕ್ಕ ನನ್ನನ್ನು ಡಾಕ್ಟ್ರ್ ಮಾಡಬೇಕು ಅಂತೇಳಿ ಪುನಃ ಆ 1 ವರ್ಷ ಪಾಸಾಗಿ ಹೊರಗೆ ಬಂದಾಗ ಪುನಃ ಅದನ್ನು ರಿಜೆಕ್ಟ್ ಮಾಡಿ ಸೈನ್ಸ್ ಎಂಬುದಕ್ಕೆ ಹೋದೆ. ಸೈನ್ಸ್ಗೆ ಹೋಗುವಾಗ ಆ ವರ್ಷ 2 ವರ್ಷವಾಯಿತು PUC. ಅಲ್ಲಿ ಕಲಿತೆ. ನನ್ನ ಈ ಕೆಲವು ಹುಚ್ಚಿನಿಂದಾಗಿ 2 ವರ್ಷ ಆಗುವಾಗ ಕೆಮಿಸ್ಟ್ರಿಯಲ್ಲಿ ಫೇಲ್ ಆದೆ. ಅಲ್ಲಿಗೆ 3 ವರ್ಷವಾಯಿತು. ಆಮೇಲೆ ಅಲ್ಲಿಂದ ಬಿಟ್ಟೆ ಏನು ಮಾಡೋದು ಅಂತ ನೋಡುವಾಗ ಮಂಗಳೂರಿನ ಪಾಲಿಟೆಕ್ನಿಕ್ ಕಂಡಿತ್ತು. ಎಲ್ಲಿ ಬಂದೆ ನೋಡಿ, ಪಾಲಿಟೆಕ್ನಿಕ್ ಬಂದೆ. ಪಾಲಿಟೆಕ್ನಿಕ್ 1 ವರ್ಷ ಇರುವಾಗ ನನ್ನ PUC ಪಾಸ್ ಆಯಿತು. ಆಗಲೂ ನನಗೆ 50% ಮಾರ್ಕ್ ಬರಲಿಲ್ಲ. 50% ಮಾರ್ಕ್ ಬರದೆ ನನಗೆ ಮೆಡಿಕಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. BSc ಮಾಡಲಿಕ್ಕೆ ಹೋದೆವು. BSc 3 ವರ್ಷ ಕಲಿತಾಗಲೂ 45%ಗಿಂತ ಮೇಲೆ ಹೋಗಲೇ ಇಲ್ಲ. ಆಮೇಲೆ BSc ಫೈನಲ್ ಇರುವಾಗ ಅಲ್ಲಿಂದ ತೆಗೆದು ನನ್ನನ್ನು ಉಡುಪಿ ಆಯುರ್ವೇದ ಕಾಲೇಜಿಗೆ ಕೊಂಡೋಗಿ ಹಾಕಿದರು. ಹಾಗೆ ದೀರ್ಘಕಾಲ ನನ್ನ ವಿದ್ಯಾರ್ಥಿ ಜೀವನ. ಆದರೆ ಈ ವಿದ್ಯಾರ್ಥಿ ಜೀವನ ದೀರ್ಘಕಾಲ ಇರುವಾಗ ನನ್ನ ಪಠ್ಯೇತರವಾದಂಥ ಹುಚ್ಚು ಮನಸ್ಸಿನ 10 ಮುಖಗಳಿಗೆ ಏನು ತೊಂದರೆ ಆಗಲಿಲ್ಲ. ಅದೆಲ್ಲವೂ ಬೆಳೀತಾ ಬಂತು. ಯಾರಿಗೂ ಸಿಕ್ಕದಂಥ ಅವಕಾಶ ನನಗೆ ಸಿಕ್ಕಿದ್ದರಿಂದ ಅದನ್ನೆಲ್ಲ ಬೆಳೆಸ್ತಾ ಬಂತು. ಇದೆಲ್ಲ ಆಗಿ ನಾನೊಬ್ಬ ನನ್ನ ಡಿಗ್ರಿ ಮುಗಿಯುವಾಗ ಒಬ್ಬ ಒಳ್ಳೆಯ ಕ್ರೀಡಾಪಟು, ಅದರ ಜೊತೆಯಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕವಾಗಿ ನಾನು ಬಹಳ ಮುಖ್ಯವಾಗಿ ನನ್ನ ನೃತ್ಯಗಾರ ಅಂತ ಹೇಳಿದ್ರು. ಸರಿ, ನಾನೊಂದು ಆಗ ಭರತನಾಟ್ಯವನ್ನು 12 ವರ್ಷ ಕಾಲ ಕಲ್ತಿದ್ದೆ ಮಾಸ್ಟರ್ ವಿಠ್ಠಲ್ರ ಹತ್ರ. ಸಾಲ ದಿಂಜ ಉಂಡು ಅವೆಟು ಕುಸಿಲ ಉಂಡು, ಸಾಲ ಕಟ್ಟುನಲ ಒಂಜಿ ಖುಷಿ, ಸಾಲ ಇಜ್ಜಿಂಡ ಪೆರ್ಮರಿದೆಲಕ ಆತ್ವೆ. 25 ವಿದ್ಯಾರ್ಥಿಲನ ನರ್ಸರಿ ಶಾಲೆ ಬಾಡಿಗೆ ಕೋನೆಡು ಸುರುವಾಯಿನ ಶಾಲೆ ಇತ್ತೆ. 150 ಎಕರೆ ಜಾಗೆ, ಪ್ರತಿಯೊಂದು ಶಾಲೆಗ್ಲ ಸ್ವಂತ ಕಟ್ವಣ. 22,000 ವಿದ್ಯಾರ್ಥಿಲು ಅವೆಟು 20,000 ವಿದ್ಯಾರ್ಥಿಲು ಹಾಸ್ಟೆಲ್ ವಾಸ. ಇಂದು ಮೋಹನ್ ಆಳ್ವೇರ್ನ ಯಶೋಗಾಥದ ಪಾತೆರ. ಸಾಲ ಇಲ್ಲದೆ ಬದುಕೇ ಇಲ್ಲ ಅಂತ ನನಗೆ ಆಗಿ ಹೋಗಿಬಿಟ್ಟಿದೆ. ಪ್ರಾರಂಭದಲ್ಲಿ ನನ್ನ ಕ್ಲಿನಿಕ್ ಹಾಕುವಾಗಲೇ 1 ಲಕ್ಷ ರೂಪಾಯಿ ಸಾಲದಲ್ಲಿ ನಾನು ಬಂದವ. ಈಗ ಅದೇ 1 ಲಕ್ಷ ಸಾಲ ಹೋಗಿ ನಿಮ್ಮ ಎದುರಿನಲ್ಲಿ ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. 250 ಕೋಟಿಗೂ ಮಿಕ್ಕಿದ
ಸಾಲ ಇರುವ ಬಹಳ ದೊಡ್ಡ ಧನಿಕ ನಾನು. ಅದೇ ಅಷ್ಟು ದೊಡ್ಡ ಸ್ಥಿತಿಗತಿಗೆ ನನಗೆ ಬಂದಿದೆ. ಸಾಲ ತೆಗೊಳ್ಳುದಂತ ಹೇಳಿದ್ರೆ ನನಗೆ ಬಹಳ ಖುಷಿ, ಅದನ್ನು ಕಟ್ಟುವುದಂದ್ರೆ ನನಗೆ ಬಹಳ ಖುಷಿ. ಯಾಕಂತ ಹೇಳಿದ್ರೆ ಸಾಲ ಇದ್ರೆ ಮಾತ್ರ ಕ್ರಿಯಾಶೀಲತೆ ಬರ್ತದೆ, ಸೃಜನಶೀಲತೆ ಬರ್ತದೆ, ಹೋರಾಟ ಮನೋಭಾವಕ್ಕೆ ಒಂದು ಒತ್ತು ಬರ್ತದೆ ಎಂಬುದನ್ನು ಕಲಿತ್ಕೊಂಡವ. ಸಾಲ ಇಲ್ಲದ್ರೆ ಅದೊಂದು ಹೆಬ್ಬಾವಿನಾಗಿ ಆಗ್ತೇನೆ ಅದು ನೆನೆಸಿಕೊಂಡವ. ಆದ್ದರಿಂದ ಬದುಕಿನಲ್ಲಿ ಹೆಬ್ಬಾವಾಗುವುದು ಬೇಡ, ಕ್ರಿಯಾಶೀಲನಾಗುವ ಅಂತೇಳಿ ಸಾಲ ಪಡೆದು ಹೇಳಿದ್ರೆ ನನಗೆ ಬಹಳ ಖುಷಿ. ಸಾಲ ಪಡೆದು ಬೇಕಾದಷ್ಟು ಇಂಥ ಕೆಲಸಗಳು ಆಯಿತು. ಹೀಗೆ ಬೆಳೀತಾ ಬಂತು. ಎಂದು ಸಾಹಸ ಮಾಡಿದ್ದೇನೆ, ದುಸ್ಸಾಹಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಆಸೆ ಇತ್ತು, ದುರಾಶೆ ನನಗಿಲ್ಲ. ಆದರೆ ದುಶ್ಚಟಗಳು ಎಂದೂ ನನಗೆ ಒಂದು ದುಶ್ಚಟ ಎಂದೂ ನನಗೆ ಬಂದದ್ದೇ ಇಲ್ಲ. ಇದು ಬಹಳ ದೊಡ್ಡ ದೇವರ ಒಂದು ವರ ನನಗೆ. ನಾನು ಎಂದೂ ಒಂದು ಬೀಡಿ ಸಿಗರೇಟನ್ನು ಬಾಯಿಗೆ ಇಟ್ಟವನಲ್ಲ. ಮಂಗಳೂರು ಪ್ರೆಸ್ ಕ್ಲಬ್ನವರ ಇದು 8ನೇ ಆವೃತ್ತಿಯಾಗಿ ನನ್ನನ್ನು ಗೌರವ ಅತಿಥಿಯಾಗಿ ಕರೆದು ಇವತ್ತು ನೀವು ಸನ್ಮಾನ ಮಾಡಿದ್ದೀರಿ. ನಮ್ಮ ಮನದಾಳದ ಮಾತನ್ನು ಮಾತನಾಡಬೇಕು ಅಂತ ತಿಳಿಸಿದ್ದೀರಿ. ನನಗೆ ಮಂಗಳೂರು ಪ್ರೆಸ್ ಕ್ಲಬ್ಬಿನ ಬಗ್ಗೆ ವಿಶೇಷವಾದಂಥ ಗೌರವ ನನಗಿದೆ. ಒಂದು ಮಾಧ್ಯಮದ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ. ಅದರಲ್ಲೂ ಈ ಮಂಗಳೂರು ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ರಾಜ್ಯದಲ್ಲಿ ಗುರುತಿಸಲ್ಪಟ್ಟಿದೆ. ಅದರಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ಬು ಕೂಡ ಒಂದು ಗುರುತಿಸಲ್ಪಟ್ಟಂತು. ಇದು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಶಿವಮೊಗ್ಗದಂಥ, ಬೆಳಗಾಂನಂಥ, ವಿಜಯಪುರದಂಥ ಒಂದು ಜಿಲ್ಲೆಗಳಲ್ಲಿ ಇವತ್ತಿಗೂ ಒಂದು ಸರಿಯಾದ ಪ್ರೆಸ್ ಕ್ಲಬ್ ಇಲ್ಲದೆ ಹೋದಾಗಲೂ ಇಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ಬು ಅದು ಒಂದು ಮಾದರಿಯಾಗಿ ನಮ್ಮ ರಾಜ್ಯದಲ್ಲಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಹಲವಾರು ಉತ್ತಮ ಕೆಲಸವನ್ನು ಇಡೀ ವರ್ಷದಾದ್ಯಂತ ನೀವು ಮಾಡಿಕೊಂಡು ಈ ಜಿಲ್ಲೆಯ ಎಲ್ಲ ತಾಲೂಕಿನ ರಿಪೋರ್ಟರ್ಸನ್ನು ಕೂಡ ಬಹಳ ಅವರಲ್ಲೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ನೀವು ಬೆಳೆಸ್ಕೊಂಡು ಹೋಗೋದು ನಮಗೆ ಬಹಳ ಸಂತೋಷ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನೊಂದು ಮಿಜಾರ್ ಎಂಬ ಒಂದು ಹಳ್ಳಿಯಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಜನ್ಮ ತಾಳಿದವ. ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದವ. ಒಬ್ಬ ಶ್ರೀಸಾಮಾನ್ಯ. ಕ್ಲಾಸ್ ರೂಮಿನ ಒಳಗಿರುವ ಪಠ್ಯದ ಪುಸ್ತಕಗಳಿಗೆ ಅಷ್ಟಕ್ಕಷ್ಟೇ ಒತ್ತು ಕೊಟ್ಟುಕೊಂಡು ಅದರಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡದೆ, ಬಹಳ ದೊಡ್ಡ ಬುದ್ಧಿಮತ್ತೆ ಇಲ್ಲದೆ 40ರಿಂದ 50% ಮಾರ್ಕನ್ನು ತೆಗೆದುಕೊಂಡು ನಾನು ಪಾಸಾಗಿಕೊಂಡು ಬಂದವ. ಹಾಗೆಂತೇಳಿ ನನ್ನನ್ನು ನೀವು ದಡ್ಡ ಅಂತ ಹೇಳಿದ್ರೆ ನಾನು ಅಷ್ಟು ಸುಲಭದಲ್ಲಿ ಒಪ್ಪುವುದಿಲ್ಲ. ದಡ್ಡನಲ್ಲ. ನನಗೆ ಶ್ರೀ ಕಾರಂತರು ಹೇಳಿದಂಥ ಒಂದು ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ನಾವು ಕಾರಂತರ ಬಗ್ಗೆ ಮಾತನಾಡ್ತೇವೆ. ಇಂಥ ಹುಚ್ಚು ಮನಸ್ಸಿನ 10 ಮುಖಗಳನ್ನು ನನಗೇನ ದೇವರು ದಯಪಾಲಿಸಿದರು. ಆದ್ದರಿಂದ ನಾನು ಹೆಚ್ಚಾಗಿ ಕ್ಲಾಸ್ ರೂಮಿಂದ ಹೊರಗೆ ಬಯಲು ಶಾಲೆಗೆ ಬಹಳ ಒತ್ತು ಕೊಟ್ಟುಕೊಂಡು ಬಯಲು ಶಾಲೆಯನ್ನು ಮುಖ್ಯ ನನ್ನ ವಿದ್ಯಾಸ್ಥಾನವಾಗಿ ಮಾಡಿಕೊಂಡು ಬೆಳೆದವ. ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಒಂದು ಮಾತು ಹೇಳಿದೆ. ಎಂದೂ ಇಂಥ ಹುಚ್ಚು ಮನಸ್ಸು ನನ್ನ ಗುರಿಯನ್ನು ಎಂದೂ ಅದಕ್ಕೆ ತಪ್ಪುವಾಗಿ ಮಾಡಲಿಲ್ಲ. ನನ್ನ ಬದುಕಿಗೆ, ನನ್ನ ಏಳಿಗೆಗೆ ಎಂದೂ ಅದು ತೊಂದರೆಯನ್ನು ಕೊಡಲಿಲ್ಲ. ಈ ಬಹುಮುಖ ಪ್ರತಿಭೆಯಿಂದಾಗಿ ನನ್ನ ಶಕ್ತಿ, ಪ್ರತಿಭೆ ಅದು ಕೂಡ ಹಾಗೆ ಬೆಳೆಸ್ತಾ ಬಂತು. ಇದನ್ನು ಅನುಭವಿಸಿದಾಗ ಪ್ರತಿಯೊಂದು ಕೂಡ ನನಗೆ ಒಂದು ರೀತಿಯ ನೆಮ್ಮದಿ, ಖುಷಿಯನ್ನು ಕೊಟ್ಟಿತ್ತು. ಪ್ರತಿ ಸಲ ಅನಿಸ್ತಿತ್ತು ಈ ಹುಚ್ಚು ಮನಸ್ಸಿನಿಂದ ನನ್ನ ಒಟ್ಟಿಗೆ ಇದ್ದಂಥ ಬೇರೆ ನನ್ನ ಸಹಪಾಠಿಗಳಿಗಿಂತ ಏನೋ ನಾನು ಎತ್ತರದ ಸ್ಥಾನದಲ್ಲಿದ್ದೇನೆ ಎಂಬುದು ನನಗೆ ಪ್ರತಿ ಪ್ರಾಥಮಿಕ ಶಿಕ್ಷಣದಲ್ಲೇ ಅದು ಅನುಭವಿಸ್ತಾ ಬಂತು. ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇರ್ಬೋದು, ನಮ್ಮ ಗುರುಗಳಿರ್ಬೋದು, ನಮ್ಮ ಸಹಪಾಠಿಗಳಿಗೆ ಇದೆಲ್ಲ ನನ್ನ ಈ ಮನಸ್ಸುಗಳು, ಹುಚ್ಚು ಮನಸ್ಸುಗಳು ಒಂದು ವಿಚಿತ್ರವಾಗಿ ಕಂಡರೂ ಕೂಡ ನನಗೆ ಅದು ಬಹಳ ದೊಡ್ಡ ತೃಪ್ತಿಯನ್ನು ಕೊಡ್ತಾ ಬಂತು. ಇದನ್ನು ಬಾಲ್ಯದಿಂದ, ಅದು ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಇದರಲ್ಲೆಲ್ಲ ಇದನ್ನು ಬೆಳೆಸ್ತಾ ಬಂದೆ. ಇದನ್ನು ಎಂದೂ ನಿರ್ಲಕ್ಷ್ಯ ಮಾಡಲೇ ಇಲ್ಲ, ಅದನ್ನು ಹಗುರವಾಗಿ ಕಾಣಲೇ ಇಲ್ಲ. ಬಂದು ಬಹಳ ಮುಖ್ಯವಾಗಿ ನಮ್ಮ ವೃತ್ತಿಗೆ ಬಂದಾಗಲೂ ಅದು ಯಾವುದನ್ನೂ ಬಿಡಲಿಲ್ಲ. ವೃತ್ತಿಯಿಂದ ಬಿಟ್ಟು ಈಗ
ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ಈಗ ನನಗೆ 72 ಆಯಿತು, ಇನ್ನೂ ಆ ಹುಚ್ಚು ಮನಸ್ಸು ನನ್ನಿಂದ ದೂರವಾಗಲೇ ಇರಲಿಲ್ಲ. ಈಗ ಆ ಹುಚ್ಚು ಮನಸ್ಸುಗಳಿಗೆ ಸ್ವಲ್ಪ ಹೆಚ್ಚಾಗಿ ಭಾಳ ಒಳ್ಳೆಯ ಮನಸ್ಸು ಅಂತ ಒಂದು ಹೇಳ್ತಾರೆ, ಹುಚ್ಚು ಎಂಬುದು ಹೋಯಿತು. ಈಗ ಒಳ್ಳೆಯ ಮನಸ್ಸು ಇದ್ದುಕೊಂಡು 10 ಮುಖಗಳು ಅಂತ ಹೇಳುವಂಥ ಮಾತಿಗೆ ಈಗ ಬಂತು. ಇದನ್ನೆಲ್ಲ ನಾನೊಂದು ಜೀವನದ ಅವಿಭಾಜ್ಯವಂಗಾಗಿ ಇಟ್ಟುಕೊಂಡು ಇದನ್ನು ಬೆಳೆಸ ಇಲ್ಲಿಗೆ ಬಂದೆ. ಈಗ ಇದರ ಜೊತೆ ಬಹಳ ಒಳ್ಳೆಯ ಕೆಲವು ಗುಣಗಳನ್ನು ಇಟ್ಟುಕೊಂಡೆವು. ಒಂದು, ನೀವು ಕ್ರೀಡೆ ಬಗ್ಗೆ ಹೇಳ್ತೀರಿ, ಒಂದು ಕ್ರೀಡಾ ಮನೋಭಾವ ಎಂಬುದು. ಈ ಕ್ರೀಡಾ ಮನೋಭಾವ ಇದ್ದದ್ದರಿಂದ ನನಗೊಂದು ಹೋರಾಟ ಮನೋಭಾವ ಬಂತು. ಇಡೀ ಕ್ರೀಡೆಯಿಂದಾಗಿ ನನಗೆ ಬಹಳ ದೊಡ್ಡ ಒಂದು ಸುಖ ಸಿಕ್ಕಿತು ಅಂತ ಒಂದು ಮನೋಭಾವ ಬೆಳೆಸಿ ಹೋಯಿತು. ಇದರ ಒಟ್ಟಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು, ಅದೇನೋ ಬಾಲ್ಯದಿಂದಲೂ ನನಗೆ ಬಹಳಷ್ಟು ಸೌಂದರ್ಯ ಪ್ರಜ್ಞೆ, ಈ ದೃಷ್ಟಿಯಲ್ಲಿ ಕಲೆಗೆ ವಿಶೇಷವಾದಂಥ ಒತ್ತನ್ನು ಕೊಡುವಂಥ ಪರಿಸ್ಥಿತಿ ನನಗೆ ಬಂತು. ಇದರ ಒಟ್ಟಿಗೆ ಒಂದು ಸಾಮರಸ್ಯವಾದಂಥ ಬದುಕಿಗೆ ಇದನ್ನೆಲ್ಲ ಇಟ್ಕೊಂಡು ನಾನು ಮುಂದೆ ಹೋದೆ. ಮೊದಲಾಗಿ ಈ ದೇಶವನ್ನು ಅಪಾರವಾಗಿ ಪ್ರೀತಿಸಿದೆ. ನಾನು ಬಾಲ್ಯದಿಂದಲೇ ನೆನೆಸಿಕೊಂಡಿದ್ದೆ, ನಾನು ಈ ದೇಶದಲ್ಲೇ ಜೀವನವನ್ನು ನಾನು ಮಾಡುವುದು ಎಂಬುದು ನಿರ್ಧಾರವನ್ನು ಮಾಡಿದೆ. ಎಷ್ಟೋ ಬಾರಿ ನನಗೆ ಪರದೇಶದ ಬೇಕಾದಷ್ಟು ಅವಕಾಶ ಇದ್ದರೂ ಕೂಡ, ಒಂದು 6 ತಿಂಗಳ ಕಾಲ ನಾನು ಜಪಾನ್ನಲ್ಲಿ ವಾಸ ಮಾಡಿದ್ದರೂ ಕೂಡ, ನನ್ನ ಅಕ್ಕ ನನ್ನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇದ್ದರೂ ಕೂಡ, ನಾನು ಎಲ್ಲೂ ಹೋಗದೆ ನಮ್ಮ ಊರಿನಲ್ಲೇ ನಾನು ನಿಲ್ಲಬೇಕು ಅಂತ ಈ ದೇಶವನ್ನೇ ಬಹಳಷ್ಟು ಗೌರವಿಸಿ ನಿಂತುಕೊಂಡೆ. ಇದರ ಒಟ್ಟಿಗೆ ನಮ್ಮ ಪೂರ್ವಜರು ಸ್ವೀಕಾರ ಮಾಡಿದಂಥ ನಮ್ಮ ಧರ್ಮ, ಮತ ಇರ್ಬೋದು, ನನ್ನ ಜಾತಿ ಇರ್ಬೋದು, ನನ್ನ ಭಾಷೆ ಇರ್ಬೋದು, ಅದನ್ನೆಲ್ಲವನ್ನು ಬಹಳ ಗೌರವಿಸಿದೆ. ಅದ್ರ ಜೊತೆ ಇನ್ನೊಂದು ಮತ, ಧರ್ಮ, ಇನ್ನೊಂದು ಭಾಷೆ, ಜಾತಿಯನ್ನು ಅಷ್ಟೇ ರೀತಿಯಲ್ಲಿ ಪ್ರೀತಿಸ್ತಾ ಬಂದೆ. ಒಂದು ಸಾಮರಸ್ಯವಂತ ಬದುಕಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟೆ. ಇವತ್ತು ರಾಜಕೀಯದಲ್ಲಿ ಸ್ವಲ್ಪವೂ ನನಗೆ ಇಚ್ಛೆ ಇಲ್ಲ. ಎಷ್ಟೋ ಬಾರಿ ನಾನು ಮಾಡೋ ಕೆಲಸವನ್ನು ನೋಡಿಕೊಂಡು ನಾನು ಎಲ್ಲಾದರೂ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತೇನೆ ಎಂಬ ಡೌಟು ಬಹಳಷ್ಟು ಹಿಂದಿನಲ್ಲೂ ನನ್ನ ಮೇಲಿತ್ತು. ಪ್ರತಿ ಸಲವೂ ಈ ಮಾತು ಬರ್ತಾ ಇತ್ತು. ಆದರೆ ಎಂದೂ ನನಗೆ ರಾಜಕೀಯ ಪಕ್ಷದ ಮೇಲೆ ಗೌರವ ಇದೆ, ನಾನು ಎಂದೂ ರಾಜಕೀಯವನ್ನು ಪ್ರವೇಶ ಮಾಡಬೇಕು ಅಂತ ನಾನು ಎಂದೂ ಆಸೆ ಪಟ್ಟವನಲ್ಲ. ಒಂದು ಕ್ಲಾಸ್ನಲ್ಲಿ ಇರುವಾಗ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಓಟಿಗೆ ಸಮೇತ ನಿಂತವನಲ್ಲ. ಯಾವುದೇ ಒಂದು ಯೂನಿಯನ್ ಪ್ರೆಸಿಡೆಂಟ್ ಆಗಬೇಕು ಅಂತ ನನಗೆ ಆಸೆ ಇಲ್ಲ. ಯಾವತ್ತೂ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಕೆಲಸಕ್ಕೆ ನಾನು ಹೋಗಲಿಲ್ಲ. ಕಾರಣ, ನಾನಾಗಿ ಹೋದ ಕೂಡಲೇ ನನ್ನ ಕ್ಲಾಸ್ನಲ್ಲಿದ್ದ ಅಥವಾ ಕಾಲೇಜಲ್ಲಿದ್ದಂಥ ನನ್ನ ಸಹಪಾಠಿಗಳು ಸ್ವಲ್ಪ ಜನರಾದರೂ ನನಗೆ ವೈರಿಯಾಗಿ ಆಗ್ತಾರೆ. ನನಗೆ ಯಾರ ಮೇಲೂ ವೈರತ್ವ ಮಾಡಲಿಕ್ಕೆ ನನಗೆ ಇಷ್ಟವೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಅದಕ್ಕೆ ಆಸೆ ಪಡಲೇ ಇಲ್ಲ. ಆದರೆ ನಮ್ಮ ವಿದ್ಯಾಭ್ಯಾಸದ ಜೊತೆ ಕ್ರೀಡೆ, ಸಾಂಸ್ಕೃತಿಕ, ಪಠ್ಯೇತರವಾದಂಥ NCC ಅಥವಾ NSS, ಇಂಥ ಎಲ್ಲ ಏನು ಚಟುವಟಿಕೆ ಇದೆ ಅದರಲ್ಲೆಲ್ಲವೂ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಅದರ ಇಡೀ ನಾಯಕತ್ವವನ್ನು ವಹಿಸಿಕೊಂಡು ನಾನು ಬೆಳೀತಾ ಬಂದೆ. ಒಂದು NCC ಎಂಬ ಒಂದು ಪದ, ಒಂದು ಕ್ರೀಡೆ ಎಂಬುದು ಪದ ಹೇಳಿದೆ. ಕ್ರೀಡೆಯಲ್ಲೂ ನನಗೆ ಆಗ ಯಾರೂ ನಮಗೆ ಟ್ರೈನಿಂಗ್ ಕೊಡುವವರಿಲ್ಲ, ತಂದೆ ತಾಯಿ ಎಂದೂ ಸಹಕಾರ ನನಗೆ ಮಾಡುವವರಲ್ಲ. ನನಗೆ ಇಂಥ ಸಂದರ್ಭದಲ್ಲಿ ಸರಿಯಾದ ಟ್ರೈನಿಂಗ್ ಇಲ್ಲದೆ ಹೋದರೆ ಅಪಾರವಾದಂಥ ಶಕ್ತಿ ನನ್ನಲ್ಲಿತ್ತು. ಆದರೆ ನಿನಗೆ ಇಂಥ ಫೀಲ್ಡಿಗೆ ನೀನು ಹೋಗಬೇಕು ಅಂತ ಹೇಳಿದರೆ ಯಾರು ಸರಿಯಾದ ಮಾರ್ಗದರ್ಶನ ಕೊಟ್ಟವರಿಲ್ಲ. ಕ್ರೀಡೆಯಲ್ಲೂ ಕೂಡ ಹಾಗೆ 100 ಮೀಟರ್, 200, 400 ಓಡ್ತೇನೆ. ಆಚೆಯಿಂದ 5000, 10,000 ಓಡ್ತಿದ್ದೆ. ಈಚೆಯಿಂದ ವಿರುದ್ಧವಾದಂಥ ಆಟಗಳನ್ನು ಆಡ್ತಿದ್ದೆ. ಬಾಲ್ ಬ್ಯಾಡ್ಮಿಂಟನ್ ಆಡ್ತೇನೆ, ಶಟ್ಲು ಆಡುವುದು. ಪ್ರತಿಯೊಂದು ವಿರುದ್ಧವಾದಂಥ ಏನು ಆಟಗಳಿದೆ ಅದೆಲ್ಲವನ್ನೂ ಮಾಡ್ತಾ ಇದ್ದೆ. ಏನೋ ಒಂದು ಜಂಪ್ಸ್ ಮಾತ್ರ ಮಾಡಲಿಕ್ಕೆ ನಾನು ಹೆಚ್ಚು ಹೋಗ್ತಿರ್ಲಿಲ್ಲ. ಇದೇ ರೀತಿ NCCಯಲ್ಲೂ ಕೂಡ ಹಾಗೆ ಒಂದು ACCಯಿಂದ ಪ್ರಾರಂಭ ಆದದ್ದು. ಆಮೇಲೆ NCCಗೆ ಹೋದೆ. ಅಲ್ಲಿ ಕಾರ್ಪೊರಲ್ ಆಗಿ, ಸಾರ್ಜೆಂಟ್ ಆಗಿ, ಅಂಡರ್ ಆಫೀಸರ್ ಆಗಿ, ಸೀನಿಯರ್ ಅಂಡರ್ ಆಫೀಸರ್ ಆಗಿ, C ಸರ್ಟಿಫಿಕೇಟ್ ಮಾಡಿ, RDಗೆ ಹೋಗಿ, 21 ಕ್ಯಾಂಪ್ಗಳಿಗೆ ಹೋಗಿ ಬಹಳಷ್ಟು ಆ NCCಯ ಬಗ್ಗೆ ಅಪಾರವಾದಂಥ ಕೆಲಸ ಮಾಡಿಕೊಂಡು ಹೋದೆವು. ಇದ್ರ ಜೊತೆ ಬೇರೆ ಬೇರೆ ಇರುವಂಥ ಯಾವ ಇದಿದೆ ಅದ ಎಲ್ಲವನ್ನು ಹಂತವಾಗಿ ಸಂಘಟನೆಗಳ ಮುಖಾಂತರ ಮಾಡ್ತಾ ಹೋದೆವು. ವಿದ್ಯಾರ್ಥಿ ಆಗಿರುವಾಗಲೇ ಒಂದು ಪ್ರತಿಭಾವಂತ ವಿದ್ಯಾರ್ಥಿ ಎಂಬ ಒಂದು ಗುರುತಿಸಿಕೊಂಡೆವು. ವೈದ್ಯಕೀಯ ಡಿಗ್ರಿ ಪಡೆದುಕೊಂಡು ಬಂದೆ.
ದೀರ್ಘಕಾಲ ವಿದ್ಯಾರ್ಥಿಯಾಗಿ 27 ವರ್ಷ ನನಗೆ ಆಗುವವರೆಗೂ ನಾನು ವಿದ್ಯಾರ್ಥಿಯಾಗಿ ಇದ್ದೆ. ಆದರೆ ನಾನು ಪಡೆದದ್ದು ಖಾಲಿ UG ಡಿಗ್ರಿ ಮಾತ್ರ, ಎಂದೂ PG ಪಡೆಯಲಿಲ್ಲ. ಯಾವತ್ತು 27 ವರ್ಷ ಅಂತ ಹೇಳಿದ್ರೆ ಒಂದು PG ಮಾಡುವಷ್ಟು ದೊಡ್ಡ ದೀರ್ಘವಾದಂಥ ವಿದ್ಯಾರ್ಥಿ ಜೀವನ. ಇದಕ್ಕೆ ಕಾರಣ ನಿಮಗೆ ಗೊತ್ತುಂಟು. ನನ್ನ ಒಂದಕ್ಕೊಂದು ಪಲ್ಲಟನ ಆಗ್ತಿತ್ತು. ಕಲ್ತದ್ದು ಸುರಿಗೆ ಹೋಗಿ ನಾನು ಕಾಮರ್ಸು PUCಯಲ್ಲಿ 1 ವರ್ಷದ. ಆಗ ಅಕ್ಕ ನನ್ನನ್ನು ಡಾಕ್ಟರ್ ಮಾಡಬೇಕು ಅಂತೇಳಿ ಪುನಃ ಆ 1 ವರ್ಷ ಪಾಸಾಗಿ ಹೊರಗೆ ಬಂದಾಗ ಪುನಃ ಅದನ್ನು ರಿಜೆಕ್ಟ್ ಮಾಡಿ ಸೈನ್ಸ್ ಎಂಬುದಕ್ಕೆ ಹೋದೆ. ಸೈನ್ಸ್ಗೆ ಹೋಗುವಾಗ ಆ ವರ್ಷ 2 ವರ್ಷವಾಯಿತು PUC. ಅಲ್ಲಿ ಬಂದು ಅಲ್ಲಿ ಕಲಿತೆ. ನನ್ನ ಈ ಕೆಲವು ಹುಚ್ಚಿನಿಂದಾಗಿ 2 ವರ್ಷ ಆಗುವಾಗ ಕೆಮಿಸ್ಟ್ರಿಯಲ್ಲಿ ಫೇಲ್ ಆದೆ. ಅಲ್ಲಿಗೆ 3 ವರ್ಷವಾಯಿತು. ಆಮೇಲೆ ಅಲ್ಲಿಂದ ಬಿಟ್ಟೆ ಏನು ಮಾಡೋದು ಅಂತ ನೋಡುವಾಗ ಮಂಗಳೂರಿನ ಪಾಲಿಟೆಕ್ನಿಕ್ ಕಂಡಿತ್ತು. ಎಲ್ಲಿ ಬಂದೆ ನೋಡಿ, ಪಾಲಿಟೆಕ್ನಿಕ್ ಬಂದೆ. ಪಾಲಿಟೆಕ್ನಿಕ್ 1 ವರ್ಷ ಇರುವಾಗ ನನ್ನ PUC ಪಾಸ್ ಆಯಿತು. ಆಗಲೂ ನನಗೆ 50% ಮಾರ್ಕ್ ಬರಲಿಲ್ಲ. 50% ಮಾರ್ಕ್ ಬರದೆ ನನಗೆ ಮೆಡಿಕಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. BSc ಮಾಡಲಿಕ್ಕೆ ಹೋದೆವು. BSc 3 ವರ್ಷ ಕಲ್ತಾಗಲೂ 45%ಗಿಂತ ಮೇಲೆ ಹೋಗಲೇ ಇಲ್ಲ. ಆಮೇಲೆ BSc ಫೈನಲ್ ಇರುವಾಗ ಅಲ್ಲಿಂದ ತೆಗೆದು ನನ್ನನ್ನು ಉಡುಪಿ ಆಯುರ್ವೇದ ಕಾಲೇಜಿಗೆ ಕೊಂಡೋಗಿ ಹಾಕಿದ್ರು. ಹಾಗೆ ದೀರ್ಘಕಾಲ ನನ್ನ ವಿದ್ಯಾರ್ಥಿ ಜೀವನ. ಆದರೆ ಈ ವಿದ್ಯಾರ್ಥಿ ಜೀವನ ದೀರ್ಘಕಾಲ ಇರುವಾಗ ನನ್ನ ಪಠ್ಯೇತರವಂತಹ ಹುಚ್ಚು ಮನಸ್ಸಿನ 10 ಮುಖಗಳಿಗೆ ಏನು ತೊಂದರೆ ಆಗಲಿಲ್ಲ. ಅದೆಲ್ಲವೂ ಬೆಳೀತಾ ಬೆಳೀತಾ ಬಂತು. ಯಾರಿಗೂ ಸಿಕ್ಕದಂಥ ಅವಕಾಶ ನನಗೆ ಸಿಕ್ಕಿದ್ದರಿಂದ ಅದನ್ನೆಲ್ಲ ಬೆಳೆಸ್ತಾ ಬಂತು. ಇದೆಲ್ಲ ಆಗಿ ನಾನೊಬ್ಬ ನನ್ನ ಡಿಗ್ರಿ ಮುಗಿಯುವಾಗ ಒಬ್ಬ ಒಳ್ಳೆಯ ಕ್ರೀಡಾಪಟು, ಅದರ ಜೊತೆಯಲ್ಲಿ ಒಳ್ಳೆಯ ಒಂದು ಸಾಂಸ್ಕೃತಿಕವಾಗಿ ನಾನು ಬಹಳ ಮುಖ್ಯವಾಗಿ ನನ್ನ ನೃತ್ಯಗಾರ ಅಂತ ಹೇಳಿದ್ರು. ಸರಿ, ನಾನೊಂದು ಆಗ ಭರತನಾಟ್ಯವನ್ನು 12 ವರ್ಷ ಕಾಲ ಕಲ್ತಿದ್ದೆ ಮಾಸ್ಟರ್ ವಿಠ್ಠಲ್ರ ಹತ್ರ. ಅದು 18 ವರ್ಷದ ಮೇಲೆ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದು. ಇಂಥ ಮಗು ಇರುವಾಗಲ್ಲ, 18 ವರ್ಷದ ಮೇಲೆ ನಾನು ನೃತ್ಯ ಕಲೀಲಿಕ್ಕೆ ಶುರು ಮಾಡಿದ್ದು. ಭಾಳಷ್ಟು ಅದರಲ್ಲೆಲ್ಲ ಕೆಲಸವಾಯಿತು. ಸಾವಿರಾರು ಪ್ರೋಗ್ರಾಮ್ಗಳನ್ನು ಕೊಟ್ಟೆವು. ಆ ಕಾಲದಲ್ಲಿ ಒಂದು ಇಂಗ್ಲೆಂಡ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇರ್ಬೋದು, ಅಥವಾ ಅಲ್ಲಿ 8 ಯೂನಿವರ್ಸಿಟಿಗಳಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೆ. ಅದೇ ರೀತಿ ಜಪಾನ್ನಲ್ಲಿರ್ಬೋದು, ಹಾಂಗ್ಕಾಂಗ್ನಲ್ಲಿರ್ಬೋದು, ಫಿಲಿಪೈನ್ಗಳಲ್ಲಿರ್ಬೋದು. ಆಗೆಲ್ಲ ಅದೊಂದು ಪ್ರೋಗ್ರಾಮ್ ಕೊಟ್ಟದ್ದೇ ನನಗೆ ಭಾಳ ಸಂತೋಷ. ಒಂದು ಸಾವಿರಾರು ಪ್ರೋಗ್ರಾಮ್ ಆ ಸಮಯದಲ್ಲಿ ಕೊಟ್ಟುಕೊಂಡು ಆ ಕಾಲದ ಜನಗಳಿಗೆ ಅದೆಲ್ಲ ಗೊತ್ತು ನನ್ನ ಆ ಕಾರ್ಯಕ್ರಮ. ಅದರೊಟ್ಟಿಗೆ ರಂಗ ಚಟುವಟಿಕೆಗಳು ಕೂಡ ಬಹಳ ಒಳ್ಳೆಯ ರಂಗ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇದ್ದೆವು. ಬೆಸ್ಟ್ ಟ್ಯಾಲೆಂಟೆಡ್ ಯೂತ್ ಎಂಬ ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೊಡಮಾಡುವಂಥ 1980ಯ ಪ್ರಶಸ್ತಿ ನನಗೆ ಇಂಗ್ಲೆಂಡ್ನಲ್ಲಿ ದೊರಕಿದ್ದು. ನಾನಲ್ಲಿ ಹೋದದ್ದು. ಇಲ್ಲಿರುವಂಥ ನಮ್ಮ NITKಯಲ್ಲಿ ಬೆಸ್ಟ್ ಟ್ಯಾಲೆಂಟೆಡ್ ಜೇಸಿಯಾನ ಇನ್ಸಿಡೆಂಟ್ 79, 78 ಮತ್ತು 80ಯಲ್ಲಿ 3 ಬಾರಿ ಇನ್ಸಿಡೆಂಟ್ನಲ್ಲಿ ಮ್ಯಾನ್ ಆಫ್ ದ ಇನ್ಸಿಡೆಂಟ್ ಆದದ್ದು, ಮ್ಯಾನ್ ಆಫ್ ದ ಜೇಸಿಯಾನ್ ಆದದ್ದು. ಇದೆಲ್ಲ ಬಹಳ ಒಳ್ಳೆಯ ಕ್ಷಣಗಳು ಆ ಸಮಯದಲ್ಲಿ. ಆಗಿ ನಾನು ಬಂದು ವೈದ್ಯನಾಗಿ ಹೊರಗೆ ಬಂದು ನಾನು ಸಿಲೆಕ್ಟ್ ಮಾಡಿದ್ದು ಮೂಡುಬಿದಿರೆಯಲ್ಲಿ ಬರುವಾಗ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದರು. ಒಂದು ಕ್ರೀಡಾಪಟುನಲ್ಲಿ ಗುರುತಿಸಿದ್ದರು, ಸಾಂಸಂಗದಲ್ಲಿ ಗುರುತಿಸಿದ್ರು. ಈ ಮನುಷ್ಯ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಏನು ಮಾಡ್ತಾನೆ ಎಂಬ ತವಕ ಎಲ್ರಿಗಿತ್ತು. ಆದರೆ ನನಗೆ ನನ್ನದೇ ಆದಂಥ ಒಂದು ಸಿದ್ಧಾಂತ ಇತ್ತು. ಅದು ಮುಖ್ಯವಾಗಿ ಒಂದು ಕುಟುಂಬದ, ಒಂದು ಮನೆಯ, ನಾನೊಬ್ಬ ವೈದ್ಯನಾಗಬೇಕು ಎಂಬ ಆಸೆ ಇದು ಇದ್ದುಕೊಂಡು ಪ್ರತಿ ಕುಟುಂಬಗಳನ್ನು ಗುರುತಿಸಿಕೊಂಡು ಆ ಕುಟುಂಬದ ವೈದ್ಯನಾಗಿ ಕೆಲಸ ಮಾಡಿದೆ. ಭಾಳಷ್ಟು ನನ್ನ ಮೇಲೆ ಅನೋನ್ಯತ ಸಂಬಂಧ ಬಿತ್ತು. ಅದು ವೈದ್ಯ ಮತ್ತು ಆರೋಗ್ಯ ಸಮಸ್ಯೆ ಇರುವವರ ಬಂದು ಭಾಳ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ನನಗೆ ಸ್ಪಂದನೆ ಸಿಕ್ಕಿತು. ಅಲ್ಲೂ ಕೂಡ ಹಾಗೆ ಒಂದು ಬಾಡಿಗೆ ಕಟ್ಟಡದಲ್ಲಿ 200 ರೂಪಾಯಿ ಬಾಡಿಗೆಯಲ್ಲಿ ನಾನೊಂದು ಕೋಣೆ ಪಡೆದುಕೊಂಡು ಮೂಡುಬಿದಿರೆಯಲ್ಲಿ ಬಂದು ನನ್ನ ವಾಸ ಶುರು ಮಾಡಿದ್ದು. 28 ವೈದ್ಯರು ಆಗಾಗಲಿದ್ದರು. ಅಲ್ಲಿಯ ಮೇಲೆ ಅದು 81ನೇ ಇಸವಿಯಲ್ಲಿ ನಮ್ಮ ಫಾರ್ಮಸಿಯನ್ನು ಆಗ ಪ್ರಾರಂಭ ಮಾಡಿದ್ದೆ. 84ರಲ್ಲಿ ಆಗುವಾಗ ಮೂಡುಬಿದಿರೆಗೆ ಅಗತ್ಯ ಇರುವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕೆಂಬ ಆಶೆಯಿಂದ ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮಾಡಿದೆವು. ಆಗಲೇ ಒಂದು 15 ಜನ ತಜ್ಞರನ್ನು, ಕನ್ಸಲ್ಟೆಂಟನ್ನು ಫುಲ್ ಟೈಮ್ ನೇಮಕ ಮಾಡಿಕೊಂಡು 150ಯ ಆಸ್ಪತ್ರೆಯನ್ನು ಮಾಡಿಕೊಂಡು ಮೂಡುಬಿದಿರೆಗೆ ಅಗತ್ಯ ಇರುವ ಎಲ್ಲ ಆಧುನಿಕ ಚಿಕಿತ್ಸೆಯನ್ನು ಇಟ್ಟುಕೊಂಡು ಅದು ಪ್ರಾರಂಭ ಮಾಡಿದೆವು. ದೀರ್ಘಕಾಲ 11 ವರ್ಷದ ಹೋರಾಟ ಮಾಡಿ 95ನೇ ಇಸವಿಯಲ್ಲಿ ಆಗುವಾಗ ವಿದ್ಯಾಕ್ಷೇತ್ರಕ್ಕೆ ಹೋಗಬೇಕೆಂಬ ಆಶೆಯಿಂದ ಬಾಡಿ ಕಟ್ಟಡದಲ್ಲಿ ಒಂದು 25 ಮಕ್ಕಳನ್ನು ಇಟ್ಕೊಂಡು ಒಂದು ನರ್ಸಿಂಗ್ ಸ್ಕೂಲನ್ನು ಪ್ರಾರಂಭ ಮಾಡಿದವರು. ಅಲ್ಲಿಂದ ಹಂತವಾಗಿ ಬೆಳೀತಾ ಹೋಯಿತು. ಸ್ವಂತ ಜಾಗಗಳನ್ನು ಖರೀದಿ ಮಾಡಲಿಕ್ಕೆ ಹೋದೆ.
ಈಗ ಒಂದು 150 ಎಕರೆ ಜಾಗ ಮೂಡುಬಿದ್ರೆಯಲ್ಲಿ ಆಯಿತು. ಅದರ ಜೊತೆ ಒಂದು ಬಾಡಿ ಕಟ್ಟಡದಲ್ಲಿ ಇದ್ದದ್ದು ಎಲ್ಲ ಕಟ್ಟಡಗಳು ನಮ್ಮ ಸ್ವಂತ ಕಟ್ಟಡಗಳು ಆಗಿ ಹೋಯಿತು. 25 ಮಕ್ಕಳು ಇದ್ದರಲ್ಲಿ ಈಗ 22,000 ಮಕ್ಕಳಾಯಿತು. ಆಮೇಲೆ ಅಲ್ಲಿ ಈಗ ಅದರಲ್ಲಿ ಮುಖ್ಯವಾಗಿ 20,000 ಮಕ್ಕಳು ಹಾಸ್ಟೆಲ್ನಲ್ಲಿ ನಿಲ್ಲುವಂತಾಯಿತು. ಈಗ ಅತಿ ಹೆಚ್ಚು ಮಕ್ಕಳು ಒಂದು ಸೆಂಟರ್ನಲ್ಲಿ ಹಾಸ್ಟೆಲ್ ಇರುವಂಥ ಮಕ್ಕಳಾಗಿ ಆಗಿ ಹೋಯಿತು. ಇಡೀ ವಿದ್ಯಾಭ್ಯಾಸದ ಜೊತೆ ಪಠ್ಯೇತರ ಚಟುವಟಿಕೆಗೆ ಒತ್ತು ಕೊಟ್ಟೆವು. ನಮ್ಮ ಬದುಕಿನಲ್ಲಿ ನಾವು ಹೇಗೆ ಕ್ರೀಡೆ, ಸಾಂಸ್ಕೃತಿಕ ಪಠ್ಯೇತರ ಚಟುವಟಿಕೆಯನ್ನು ಇಟ್ಟುಕೊಂಡಿದ್ದೆವು, ಅದೇ ಮನೋಧರ್ಮ ನಮ್ಮ ಮಕ್ಕಳಲ್ಲೂ ಬೇಕು ಅಂತೇಳಿ ಇಟ್ಟುಕೊಂಡೆವು. ಇದರ ಒಟ್ಟಿಗೆ ನಾನು ಇಲ್ಲಿವರೆಗೆ ಬೆಳೆದಿದ್ದರೆ ನನ್ನ ಹಾಸ್ಟೆಲ್ ಲೈಫಿಂದಾಗಿ ಬೆಳೆದದ್ದು. ಇವತ್ತು 4ನೇ ಕ್ಲಾಸ್ನಲ್ಲಿ ನನ್ನನ್ನು ನನ್ನ ತಂದೆ ತಾಯಿ ಹಾಸ್ಟೆಲಿಗೆ ಹಾಕಿದ್ರು. ಆ ಹಾಸ್ಟೆಲ್ ಮೂಡುಬಿದ್ರೆಯಲ್ಲಿರುವಂಥ ಜೈನ ಮತದವರ ಒಂದು ಹಾಸ್ಟೆಲ್. ಅಲ್ಲಿ ಇರುವವರೆಲ್ಲರೂ ಜೈನರು. ಇದರ ಒಟ್ಟಿಗೆ ನನ್ನನ್ನು ಕೊಂಡೋಗಿ ಅಲ್ಲಿ ಹಾಕಿದರು. ಹಾಕಿ ನಾನು ಅಲ್ಲಿ 4ನೇ ತರಗತಿಯಲ್ಲಿ ಬೆಳೆದೆ. ಅಲ್ಲಿಂದ ಕೊಂಡೋಗಿ ನನ್ನನ್ನು ಮಂಗಳೂರಿನ ವಾಲ್ವೇಟ್ ಬೋರ್ಡಿಂಗಿಗೆ ಹಾಕಿದರು. ವಾಲ್ವೇಟ್ ಬೋರ್ಡಿಂಗಲ್ಲಿದ್ದಂಥ 65 ಮಕ್ಕಳಲ್ಲಿ 64 ಮಕ್ಕಳು ಕ್ರೈಸ್ತರು, ನಾನೊಬ್ಬ ಹಿಂದೂ. ಇಂಥ ಸಂದರ್ಭದಲ್ಲಿ ಅಲ್ಲೂ ಬೆಳೆದೆ. ನನಗೆ ಅಲ್ಲಿವರೆಗೆ ಪೋರ್ಕ್ ತಿನ್ನುವುದಂದರೆ, ಬೀಫ್ ತಿನ್ನುವುದಂದರೆ ಗೊತ್ತಿರಲಿಲ್ಲ. ಬೀಫನ್ನು ತಿನ್ನಲಿಕ್ಕೆ ಹೋಗಲಿಲ್ಲ, ಆದರೆ ಪೋರ್ಕಿನ ರುಚಿ ಕಂಡೆ. ಎಲ್ಲೆಲ್ಲಿ ನನಗೆ ಯಾವ ಸಂದರ್ಭದಲ್ಲಿ ಸಿಕ್ಕಿದೆ ಎಲ್ಲೂ ಧೃತಿಗೆಡದೆ ಅಲ್ಲೆಲ್ಲಿ ಇದ್ದುಕೊಂಡು ಅಲ್ಲಿಯವರಾಗೇ ಬೆಳೆದು ಆಚೆಯಿಂದ ಜೈನ ದಿಗಂಬರರ ಜೊತೆಯಲ್ಲಿ ಅಲ್ಲಿರುವಾಗ ಜೈನ ಮುನಿಗಳಿದ್ದರು, ಅವರೊಟ್ಟಿಗಿದ್ದೆ. ಅಲ್ಲಿಂದ ಇಲ್ಲಿ ವಾಲ್ವೇಟ್ ಬೋರ್ಡಿಗೆ ಬಂದಾಗ ಅಲ್ಲಿ ಬಂದು ಅವರ ಭಾಷೆ ಕಲಿತೆ, ಅವರ ಪ್ರಾರ್ಥನೆ ಕಲಿತೆ. ಇವತ್ತಿಗೂ ನನಗೆ ಅವರ ಪ್ರಾರ್ಥನೆ ಆಗಲಿ, ಭಾಷೆ ಆಗಲಿ, ಕೊಂಕಣಿ ಭಾಷೆ ಆಗಲಿ ನನಗೆ ಸಂಪೂರ್ಣ ತಿಳುವಳಿಕೆ ಬಂತು. ಇವತ್ತು ಅಲ್ಲಿ ಇರುವಂಥ ಇವರಿಗೆ ಯಾರಿಗೆ ಧರ್ಮಗುರುಗಳಿಗೆ ಕೂಡ ನಾನು ಅಚ್ಚುಮೆಚ್ಚಿನ ಹುಡುಗ. ಅಲ್ಲಿ ಬೆಳೆದೆ. ಅಲ್ಲಿಂದ ಕೊಂಡೋಗಿ ಹೀಗೆ ಆಗ್ತಾ 20 ವರ್ಷ ಕಾಲ, ದೀರ್ಘಕಾಲ ನಾನು ಹಾಸ್ಟೆಲ್ನಲ್ಲೇ ಜೀವನ ಮಾಡಿದ್ದರಿಂದ ನನ್ನ ಪಠ್ಯೇತರವಾದಂಥ ಚಟುವಟಿಕೆಗೆ ನನಗೆ ಬಹಳ ಒತ್ತು ಸಿಕ್ಕಿತು. ನಾನು ಬೆಳೀತಾ ಹೋದೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಹಾಸ್ಟೆಲ್ನ ಜೀವನ. ಅದಕ್ಕಾಗಿ ನನಗೂ ಆಗಿತ್ತು, ಕಾಲೇಜಿನಲ್ಲಿ ಇರುವಾಗಲೂ, ಕಾಲೇಜ್ ಕಟ್ಟುವಾಗಲೂ ಅತಿ ಹೆಚ್ಚು ಮಕ್ಕಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಮಾಡಬೇಕು. 24 ಗಂಟೆ ಮಕ್ಕಳು ನಮ್ಮ ಜೊತೆಯಲ್ಲಿದ್ದರೆ ಮಾತ್ರ ಅವರಿಗೆ ಟ್ರೈನಿಂಗ್ ಪರಿಪೂರ್ಣ ಕೊಡಲಿಕ್ಕೆ ಸಾಧ್ಯ ಎಂಬ ದೃಷ್ಟಿಯಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಹಾಸ್ಟೆಲ್ಗೆ ಒತ್ತು ಕೊಟ್ಟು ಈಗ 20,000 ಮಕ್ಕಳು ಹಾಸ್ಟೆಲ್ ಇರುವುದರಿಂದ ನಮ್ಮ ಮಕ್ಕಳು ಇವತ್ತು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, ಪಠ್ಯೇತರವಂತ ಇದರಲ್ಲಿರ್ಬೋದು, ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯವಾದದ್ದು. ಇದೆಲ್ಲ ಹೀಗೆ ಬಂತು ಮುಂದೆ ಬಂದು ಈಗ ಕಾಲೇಜು ಈ ಮಟ್ಟಕ್ಕೆ ಬಂದಿದೆ. ಸಾಲ ಇಲ್ಲದೆ ಬದುಕೇ ಇಲ್ಲ ಅಂತ ನನಗೆ ಆಗಿ ಹೋಗಿಬಿಟ್ಟಿದೆ. ಪ್ರಾರಂಭದಲ್ಲಿ ನನ್ನ ಕ್ಲಿನಿಕ್ ಹಾಕುವಾಗಲೇ 1 ಲಕ್ಷ ರೂಪಾಯಿ ಸಾಲದಲ್ಲಿ ನಾನು ಬಂದವ. ಈಗ ಅದೇ 1 ಲಕ್ಷ ಸಾಲ ಹೋಗಿ ನಿಮ್ಮ ಎದುರಿನಲ್ಲಿ ಹೇಳಲಿಕ್ಕೆ ನನಗೆ ನಾಚಿಕೆ ಇಲ್ಲ. 250 ಕೋಟಿಗೂ ಮಿಕ್ಕಿದ ಸಾಲ ಇರುವ ಬಹಳ ದೊಡ್ಡ ಧನಿಕ ನಾನು. ಅಷ್ಟು ದೊಡ್ಡ ಸ್ಥಿತಿಗತಿಗೆ ನನಗೆ ಬಂದಿದೆ. ಸಾಲ ತೆಗೊಳ್ಳೋದಂತ ಹೇಳಿದ್ರೆ ನನಗೆ ಬಹಳ ಖುಷಿ, ಅದನ್ನು ಕಟ್ಟುವುದಂದರೆ ನನಗೆ ಬಹಳ ಖುಷಿ. ಯಾಕಂತ ಹೇಳಿದ್ರೆ ಸಾಲ ಇದ್ದರೆ ಮಾತ್ರ ಕ್ರಿಯಾಶೀಲತೆ ಬರ್ತದೆ, ಸೃಜನಶೀಲತೆ ಬರ್ತದೆ, ಹೋರಾಟ ಮನೋಭಾವಕ್ಕೆ ಒಂದು ಒತ್ತು ಬರ್ತದೆ ಎಂಬುದನ್ನು ಕಲಿತ್ಕೊಂಡವ. ಸಾಲ ಇಲ್ಲದ್ರೆ ಅದೊಂದು ಹೆಬ್ಬಾವಿನಾಗಿ ಆಗ್ತೇನೆ ಅದು ನೆನೆಸಿಕೊಂಡವ. ಆದ್ದರಿಂದ ಬದುಕಿನಲ್ಲಿ ಹೆಬ್ಬಾವಾಗುವುದು ಬೇಡ, ಕ್ರಿಯಾಶೀಲನ ಆಗುವ ಅಂತೇಳಿ ಸಾಲ ಪಡೆದು ಹೇಳಿದ್ರೆ ನನಗೆ ಬಹಳ ಖುಷಿ. ಸಾಲ ಪಡೆದು ಬೇಕಾದಷ್ಟು ಇಂಥ ಕೆಲಸಗಳು ಆಯಿತು. ಹೀಗೆ ಬೆಳೀತಾ ಬಂತು. ಎಂದು ಸಾಹಸ ಮಾಡಿದ್ದೇನೆ, ದುಸ್ಸಾಹಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಆಸೆ ಇತ್ತು, ದುರಾಶೆ ನನಗಿಲ್ಲ. ಆದರೆ ದುಶ್ಚಟಗಳು ಎಂದೂ ನನಗೆ ಒಂದು ದುಶ್ಚಟ ಎಂದೂ ನನಗೆ ಬಂದದ್ದೇ ಇಲ್ಲ. ಇದು ಬಹಳ ದೊಡ್ಡ ದೇವರ ಒಂದು ವರ ನನಗೆ. ನಾನು ಎಂದೂ ಒಂದು ಬೀಡಿ ಸಿಗರೇಟನ್ನು ಬಾಯಿಗೆ ಇಟ್ಟವನಲ್ಲ, ಒಂದು ದುಶ್ಚಟದಲ್ಲಿ ಡ್ರಿಂಕ್ಸ್ನಲ್ಲಿ ಒಂದು ಬಿಯರನ್ನು ಟೇಸ್ಟ್ ಮಾಡಿದವನು ನಾನಲ್ಲ. ಇದು ಬಹಳ ದೊಡ್ಡ ನನಗೆ. ಯಾಕೆ ಮಾತು ಹೇಳ್ತೇನೆ ಅಂದರೆ, 1 ವರ್ಷ ತಂದೆಗೆ ನಮ್ಮ ಇದು ಯಾವುದು ಲಿಕ್ಕರ್ನ ಬಿಸ್ನೆಸ್ ಇತ್ತು. ಇದನ್ನು ನೋಡಿಕೊಳ್ಳುವಂಥ ಒಂದು ದೌರ್ಭಾಗ್ಯ ಇದು ನನಗೂ ಸಿಕ್ಕಿತ್ತು. ಆದರೆ ಅದರ ನಡುವಿನಲ್ಲಿ ನಾನು ಬದುಕಬೇಕಿತ್ತು. ಆದರೆ ನಾನು ಒಂದು ಬಿಯರ್ ಕುಡಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ನಮ್ದು ಬೇರೆ ಏನು ಹೇಳಿ, ಅಂಥ ದೊಡ್ಡ ಇದರಲ್ಲಿ ಬಂದೆ. ಮತ್ತು ಎಂದು ನನಗೆ 6 ಗಂಟೆಗಿಂತ ಹೆಚ್ಚು ನಿದ್ದೆ ಬರುವುದೇ ಇಲ್ಲ. ಅದು ಬಾಲ್ಯದಿಂದಲೂ ಇವತ್ತಿಗೂ ನಾನು ಮಲಗುವುದು 6 ಗಂಟೆ. ಎಷ್ಟು ನಾನು 18 ಗಂಟೆ ಹೇಗೆ ಕೆಲಸ ಮಾಡಿರ್ಬೋದು ಎಂಬುದನ್ನು ನೋಡಿ ಇದನ್ನೆಲ್ಲ ಮಾಡಿಕೊಂಡು ಬಂದವ.
ಇವತ್ತು ಕಾಲೇಜಿಗೆ ಬಂದ ಮೇಲೆಯೂ ಕೂಡ ನೀವು ನಮ್ಮನ್ನು ಗುರುತಿಸ್ತೀರಿ. ನಮ್ಮ ಕಾಲೇಜಿನ ಕೆಲವು ಆ್ಯಕ್ಟಿವಿಟೀಸ್ನ ಬಗ್ಗೆ ದತ್ತು ಸ್ವೀಕಾರ ಎಂಬ ಯೋಜನೆ ಇಟ್ಟುಕೊಂಡೆವು. ಇಲ್ಲೂ ಕೂಡ ಹಾಗೆ ಇಲ್ಲಿ ಮಧ್ಯಮ ವರ್ಗದವರಿಗೆ, ಆರ್ಥಿಕ ಕಷ್ಟದವರಿಗೆ ವಿಶೇಷವಾದಂಥ ಒತ್ತನ್ನು ಬಂದುಕೊಂಡು ಅಲ್ಲಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ದತ್ತು ಸ್ವೀಕಾರ ಇಟ್ಟುಕೊಂಡೆವು. ಕಲಿಕೆಯಲ್ಲಿ ಭಾಳ ಒಳ್ಳೆಯ ಸಾಧನೆ ಮಾಡಿದಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್, ಅದೇ ರೀತಿ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಆಸಕ್ತಿ ಇರುವ ಮಕ್ಕಳಿಗೆ ಫ್ರೀ ಎಜುಕೇಷನ್, ಸಾಂಸ್ಕೃತಿಕವಾಗಿ ಒತ್ತು ಕೊಡುವಂಥ ಅದರಲ್ಲಿ ಒಲವಿರುವಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್, ಇದರ ಜೊತೆ ಒಂದು ಅಂಗ ನ್ಯೂನತೆ ಇರುವಂಥ ಮಕ್ಕಳನ್ನು ಗುರುತಿಸಿಕೊಂಡು ಅವರಿಗೊಂದು ಫ್ರೀ ಎಜುಕೇಷನ್. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಕೊರಗ, ಮಲೆಕುಡಿಯ, ಜೇನುಕುರುಬ, ಸೋಲಗ, ಹಸಲರು, ಹೆಕ್ಕಿಬಿಕ್ಕಿ, ಸಿದ್ಧಿ ಜನಾಂಗದವರಿಗೆ ಆಯ್ದ ಮಕ್ಕಳಿಗೆ ಅಲ್ಲಿ ಒಂದು ಸ್ವಲ್ಪ ಫ್ರೀ ಎಜುಕೇಷನ್. ಇದರ ಜೊತೆ ನೀವು ಹೇಳಿದ ಹಾಗೆ ಕನ್ನಡ ಮಾಧ್ಯಮ ಶಾಲೆಯನ್ನು ಸಂಪೂರ್ಣ ಉಚಿತ ಶಿಕ್ಷಣ ಅಂತೇಳಿ ಇಟ್ಕೊಂಡು, ಹೌದು, ಝೀರೋ ಫೀಸನ್ನು ಇಟ್ಕೊಂಡೆವು. ಇನ್ನು ನಾರ್ತ್ ಈಸ್ಟಿನ ಮಣಿಪುರ, ಮೇಘಾಲಯ ಅಂತ ಅಲ್ಲಿಂದ ಕೆಲವು ಮಕ್ಕಳನ್ನು ದತ್ತು ಸ್ವೀಕಾರ ಮಾಡುವಂಥದ್ದು, ಎಲ್ಲ ವಿಚಾರವನ್ನು ಇಟ್ಕೊಂಡು ಅದನ್ನು ಬೆಳೆಸ್ತಾ ಬಂದೆವು. ಇವತ್ತು ಇದರಿಂದ ಬಹಳ ಒಂದು ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ಗುರುತಿಸಲ್ಪಟ್ಟಿತು. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಯಿತು. ಇವತ್ತು ಕಲಿಕೆಯಲ್ಲೂ ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸದ ಜೊತೆ ಬೇರೆ ಬೇರೆ ರೀತಿಯ ಒಂದು ಅವರಿಗೆ ತರಬೇತಿ ಕೊಟ್ಟದ್ದರಿಂದ ಬಹಳ ದೊಡ್ಡ ಸಾಧನೆ ಆಯಿತು. ಇವತ್ತು ಕ್ರೀಡಾ ಕ್ಷೇತ್ರದಲ್ಲೂ ನೀವು ಹೇಳುವ ಹಾಗೆ ಅದು 100ಕ್ಕೆ 100 ಸತ್ಯದ ಮಾತು. ಇವತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ 228 ಕಾಲೇಜಿದೆ. ಆದರೆ ನಮ್ಮ ಒಂದು ಕಾಲೇಜಿಂದ ಸುಮಾರು 300 ಮಕ್ಕಳು ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿಕೊಂಡು ಆಲ್ ಇಂಡಿಯಾ ಯೂನಿವರ್ಸಿಟಿಯ ಕಾಂಪಿಟಿಷನ್ಗೆ ಹೋಗೋದು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವತ್ತು 32 ವರ್ಷದ ಮೇಲೆ ಒಂದು ಕಬಡ್ಡಿಯಲ್ಲಿ ಚಾಂಪಿಯನ್ ಆಗಿರ್ಬೋದು, ಇವತ್ತು ಅಥ್ಲೆಟಿಕ್ನಲ್ಲಿ ಹುಡುಗರ ಹುಡುಗಿಯರಲ್ಲಿ ಚಾಂಪಿಯನ್ ಆಗಿರ್ಬೋದು, ಕ್ರಾಸ್ ಕಂಟ್ರಿಯಲ್ಲಿ ಹುಡುಗರ ಚಾಂಪಿಯನ್ ಆಗಿರ್ಬೋದು, ಅಥವಾ ಖೋಖೋದಲ್ಲಿ 3ನೇ ಪ್ಲೇಸ್ ಬಂದಿರ್ಬೋದು, ವೆಯ್ಟ್ ಲಿಫ್ಟಿಂಗ್ನಲ್ಲಿ 2ಯ ಸ್ಥಾನ ಬಂದಿರ್ಬೋದು, ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಹುಡುಗಿಯರ ಪ್ರಥಮ ಸ್ಥಾನಗಳನ್ನು ಬಂದಿರ್ಬೋದು. ಇವತ್ತು ಆಲ್ ಇಂಡಿಯಾ ಯೂನಿವರ್ಸಿಟಿ ಅಂದರೆ ಅದು 1025 ಯೂನಿವರ್ಸಿಟಿಗಳು, ಒಂದು 45,000 ಕಾಲೇಜುಗಳ, 9,68,00,000 ಮಕ್ಕಳದೊಂದು ಹೋರಾಟ. ಇಂಥ ಹೋರಾಟದಲ್ಲಿ ಸಾಧನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಇದೆಲ್ಲವನ್ನು ಇವತ್ತು ಇಷ್ಟು ದೀರ್ಘವಾದಂಥ ಹೋರಾಟ ಮಾಡಿದ್ದರಿಂದ ಕ್ರೀಡೆ ಅಲ್ಲಿಯ ಮಟ್ಟಕ್ಕೆ ಹೋಯಿತು. ಸಾಂಸ್ಕೃತಿಕದಲ್ಲೂ ಭಾಳ ದೊಡ್ಡ ಸಂಗತಿ ಆಯಿತು. ಇವತ್ತು ವಿರಾಸತ್ 29 ವಿರಾಸತ್ಗಳು ನಡೆದು ಹೋಯಿತು, 17 ನುಡಿಸಿರಿಗಳು ಆಗಿ ಹೋಯಿತು. ಇವತ್ತು ವಿರಾಸತ್ ಎಲ್ಲಿವರೆಗೆ ಬಂತದು, ಪ್ರಾರಂಭದಿಂದ ಇವತ್ತಿನವರೆಗೆ ಹಂತ ಹಂತವಾಗಿ ಬಂದು ವಿರಾಸತ್ ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತು. ನುಡಿಸಿರಿಯೂ ಕೂಡ ಈ ರೀತಿ ಆಯಿತು. ಕನ್ನಡ ಮಾಧ್ಯಮ ಶಾಲೆಯೂ ಕೂಡ ಎಲ್ಲವೂ ಸೋತು ಹೋದಾಗ ಒಂದು ಆದರ್ಶವಂತ ಕನ್ನಡ ಮಾಧ್ಯಮ ಶಾಲೆ ಕಟ್ಟಿದ್ರೆ ಏನು ಮಾಡ್ಬೋದು ಎಂಬುದನ್ನು ಆಲೋಚನೆ ಮಾಡಿದಾಗ ಈಗ 600 ಮಕ್ಕಳು, 7 ಕೋಟಿಯಷ್ಟು ಬಜೆಟ್ ಅದಕ್ಕೆ ಇರುವಂಥದ್ದು, ಅದು 0 ಫೀಸ್ನಲ್ಲಿ ಇರುವಂಥದ್ದು. 600 ಮಕ್ಕಳು ಕೂಡ ಹಾಸ್ಟೆಲ್ನಲ್ಲಿ ಇರುವವರು. ನನಗೆ ಈ ಸಲ ಅದರ ಇಡೀ ಸ್ಥಿತಿಗತಿಗಳು ನೋಡುವಾಗ ಒಂದು 19,000ಕ್ಕೂ ಮಿಕ್ಕಿದಂಥ ಜನಗಳು ಅದಕ್ಕೆ ಅಪೇಕ್ಷೆ ಪಡೆದುಕೊಂಡು ಅರ್ಜಿ ಹಾಕಿದ್ದು, 16,000ಕ್ಕಿಂತ ಮಿಕ್ಕಿ ಜನ ಬಂದಲ್ಲಿ ಪರೀಕ್ಷೆ ಕೂತ್ಕೊಂಡದ್ದು, ಇದರಲ್ಲಿ ಒಂದು 150 ಮಕ್ಕಳನ್ನು ಆಯ್ಕೆ ಮಾಡೋದು ಎಂಥ ಸ್ಥಿತಿಗೆ ಬಂದು ಮುಟ್ಟಿತು ಹೇಳಿ. ಎಂಥ ಕನ್ನಡ ಮಾಧ್ಯಮ ಎಲ್ಲಿ ಹೋಗಿ ಮುಟ್ಟಿತು, ಅದರ ಇಡೀ ಫಲಿತಾಂಶಗಳು ಏನು. ಈಗ ನಮ್ಮ ರಾಜ್ಯದಲ್ಲಿರುವ 15,000 ಕನ್ನಡ ಇಂಗ್ಲೀಷ್ ಮಾಧ್ಯಮದ ಸ್ಟೇಟ್ ಸಿಲೆಬಸ್ನಲ್ಲಿ ಫಸ್ಟ್ ಯಾವುದು ಅಂತ ಕೇಳಿದರೆ ಇಲಾಖೆಗಳು ಕೊಡುವ ಹಾಗೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಇರುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದೆಲ್ಲವೂ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಈಗ ನನಗೆ ಇನ್ನೂ ನಾನು ಕೊನೆಗೆ ಹೇಳೋ ಮಾತಿಷ್ಟೇ, ಕಳೆದು ಹೋದ ಸಮಯಗಳೆಲ್ಲ ಬಹಳ ಒಳ್ಳೆಯ ಸಮಯಗಳಾಗಿ ಮೂಡಿ ಬಂತು. ನನಗೆ ಬಹಳ ಸಂತೋಷ ಕೊಟ್ಟಿದೆ, ಬಹಳ ಒಳ್ಳೆಯ ಅನುಭವಗಳಾಯಿತು. ಇನ್ನು ಬರುವ ಸಮಯಗಳು ನನಗೆ ಬಹಳ ಆತಂಕವನ್ನು ಕೊಡ್ತಾ ಇದೆ. ನಾನು ಎಲ್ಲಿ ಔಟ್ಡೇಟೆಡ್ ಆಗ್ತಾ ಇದ್ದೇನೆ ಎಂಬುದೇ ನನಗೆ ಮನಸ್ಸಿಗೆ ಬರ್ತಾ ಇಲ್ಲ. ಔಟ್ಡೇಟೆಡ್ ಆಗೋದು ನನ್ನ ಈ ಹುಚ್ಚು ಮನಸ್ಸಿಂದಲ್ಲ, ನನ್ನ ಆಸಕ್ತಿಯಿಂದಲ್ಲ, ಅದೆಲ್ಲ ಉಂಟು. ಆದರೆ ಈ ಕಾಲಕ್ಕೆ ಸರಿಯಾಗಿ ನನಗೆ ಸೆಟ್ ಆಗಲಿಕ್ಕೆ ಕಷ್ಟ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಈಗೆಲ್ಲವೂ ವ್ಯಾಪಾರೀಕರಣ. ನನ್ನ ಪ್ರಮುಖ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಮತ್ತು ವಿದ್ಯಾಕ್ಷೇತ್ರ ಇದನ್ನು ಹೊರತುಪಡಿಸಿಲ್ಲ. ಇಂಥ ಸಮಯದಲ್ಲಿ ಹೇಗೆ ನಾನು ಈ ಕಾಲಕ್ಕೆ ಸೆಟ್ ಆಗುವುದು ಎಂಬುದು ಬಹಳ ದೊಡ್ಡ ಆತಂಕ ಬರ್ತಾ ಇದೆ. ಔಟ್ಡೇಟೆಡ್ ಆಗ್ತೇನಾ ಎಂಬ ಒಂದು ಕೊರಗು ನಮ್ಮಲ್ಲಿ ಆಗ್ತಾ ಇದೆ. ಜನ್ಮ ಕೊಟ್ಟ ತಂದೆ ತಾಯಿ, ನನ್ನ ಅಕ್ಕ ಅಣ್ಣಂದಿರನ್ನು, ಬಹಳ ಮುಖ್ಯವಾಗಿ ನನ್ನ ಹೆಂಡತಿಯನ್ನು,
ನನ್ನ ಮಾವನನ್ನು, ನನ್ನ ಅತ್ತ ಭಾವನನ್ನು, ಬಹಳ ಗುರುಗಳು ನನಗೆ ಕಾಲಕಾಲದಲ್ಲಿ ಒದಗಿ ಬಂದ ಗುರುಗಳನ್ನು ಇವರನ್ನೆಲ್ಲ ಸ್ಮರಿಸಬೇಕಾದ ನನ್ನ ಕರ್ತವ್ಯ. ಇದರ ಜೊತೆ ನಾನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಕಾವಂದರ ಜೊತೆ ಭಾಳ ಅನೋನ್ಯವಾದಂಥ ಸಂಬಂಧ ಇದ್ದವ. ಇದರ ಒಟ್ಟಿಗೆ ಹಲವಾರು ಗಣ್ಯರು, ಆದರ್ಶ ಪುರುಷರು, ಅದು TMA ಪೈಯವರು ಇರ್ಬೋದು ಅಥವಾ ವಿನಯ್ ಹೆಗ್ಡೆಯವರು ಇರ್ಬೋದು, ಇಂಥ ಸಾವಿರಾರು ಗಣ್ಯರ ಸಂಪರ್ಕ ನಮಗಿದೆ. ತುಂಬ ಒಂದು ಸ್ನೇಹಿತ ವರ್ಗ ಇದೆ, ಹಿತೈಷಿಗಳಿದ್ದಾರೆ. ಅವರ ಎಲ್ಲರ ಸಹಕಾರ ನನಗೆ ಸಿಕ್ಕಿದೆ. ಕಳೆದು ಹೋದ ಸಮಯ ಭಾಳ ಒಳ್ಳೆಯ ಸಮಯ ಅಂತ ತಿಳ್ಕೊಂಡಿದ್ದೇನೆ. ಇನ್ನು ಬರುವ ಸಮಯ ಬಹಳ ಕಷ್ಟವಾದಂತಲೂ ನನಗೆ ಗೊತ್ತಿದೆ. ಈ ದೃಷ್ಟಿಯಲ್ಲಿ ನಮಗೆ ಇದಕ್ಕಾಗಿ ನಾನು ದೇವರಲ್ಲಿ ಬೇಡುವುದಿಷ್ಟೇ, ನೀವು ನನಗೆ ಸರಿಯಾದ ರೀತಿಯಲ್ಲಿ ಇದಕ್ಕೊಂದು ಮಾರ್ಗದರ್ಶನ ಕೊಡಬೇಕು. ನನಗೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ವಿಶೇಷ ಆಸಕ್ತಿ ಇಲ್ಲ. ನಾನು ಎಂದೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ನಿಮಗೆ ಗೊತ್ತಿದೆ. ನಾನೊಂದು ವಾಟ್ಸಪ್ನಲ್ಲಿಲ್ಲ, ಫೇಸ್ಬುಕ್ನಲ್ಲಿಲ್ಲ, ಯಾವ ಆಸಕ್ತಿಯೂ ನನಗೆ ಅದರಲ್ಲಿಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ, ಅದರ ಹತ್ತಿರ ಹೋದರೆ ನನ್ನ ಒಂದು ಈ ಮುಗ್ಧವಾದಂಥ ಮನಸ್ಸಿಗೆ ಪೆಟ್ಟು ಬೀಳ್ತದೆ ಅಂತ ನೆನೆಸ್ಕೊಂಡು ಅದರಿಂದ ದೂರ ಇದ್ದೇನೆ. ಅದನ್ನು ನೋಡಬೇಕೆಂಬ ಆಸಕ್ತಿಯೇ ನನಗೆ ಇಲ್ಲ. ಆಮೇಲೆ ನನ್ನಲ್ಲಿ ಎಂದು ನೀವು ಹೇಳುವಂಥ ಯಾವ ಐಶ್ವರ್ಯವೂ ನನ್ನಲ್ಲಿ ಇಲ್ಲ. ಇರಲಿಕ್ಕೀಗ ಭಾಳ ಒಳ್ಳೆಯ ತುಂಬ ಜಾಗಗಳು ಮೂಡುಬಿದ್ರೆಯಲ್ಲಿ ಮತ್ತು ಮಿಜಾರ್ನಲ್ಲಿ 2 ಕ್ಯಾಂಪಸ್ ಇದ್ದಿರ್ಬೋದು. ಅದನ್ನು ಬಿಟ್ಟರೆ ಒಂದು ಸೆನ್ಸ್ ಜಾಗವು ನಂದು ಮೂಡುಬಿದ್ರೆ ಬಿಟ್ಟು ಮಂಗಳೂರಿನಲ್ಲಿ ಆಗಲಿ ರಾಜ್ಯದ ಅಥವಾ ದೇಶದ ಯಾವ ಮೂಲೆಯಲ್ಲೂ ಒಂದು ಸೆನ್ಸ್ ಜಾಗ ಇಲ್ಲ. ಇದ್ದರೆ ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ಅದು ತೆಗೆದುಕೊಳ್ಳಿ. ನಾನು ಇದ್ದರೆ ನಿಮಗೆ ನನ್ನ ಯಾವ ಅಕೌಂಟಲ್ಲೂ ನಿಮಗೆ ಹಣ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನನ್ನ ಪ್ರೈವೇಟ್ ಅಕೌಂಟ್ಗಳಲ್ಲಿ ಎಲ್ಲೂ ನಾನೊಂದು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಯಾವ ಮ್ಯೂಚುವಲ್ ಫಂಡ್ ಆಗಲಿ, ಯಾವ ಕಂಪನಿಯ ಶೇರ್ಗಳಾಗಲಿ ನನ್ನ ಹತ್ರ 1 ರೂಪಾಯಿ ಕೂಡ ನನ್ನ ಹತ್ರ ಏನಿಲ್ಲ. ಆ ಶೇರ್ಸ್ಗಳು ಇದ್ದರೂ ಕೂಡ ನೀವು ತಗೊಳ್ಳಿ. ಎಲ್ಲ ನನ್ನ ಶೇರು, ನನ್ನ ಯಾವುದಿದ್ರು ನಿಮಗೆ ಎಲ್ಲಿಯಾದ್ರೂ ಹುಡುಕಿ ಕೊಟ್ಟರೆ ನಿಮಗೆ ಅದು ಖಂಡಿತ. ಬೇರೆ ಎಲ್ಲಿದ್ದರೂ ನಿಮಗೆ ನನ್ನ ಹತ್ರ ಯಾವುದಿಲ್ಲ. ಯಾವ ಬಂಗಾರ ಬೆಳ್ಳಿ ಇದರ ಸ್ಟಾಕ್ಗಳು ಏನಿಲ್ಲ. ನಾಳೆ ಏನು ಅಂತ ಗೊತ್ತಿಲ್ಲ. ಇವತ್ತು ನಾನು ಭಾಳ ಖುಷಿಯಲ್ಲಿದ್ದೇನೆ. ಇವತ್ತಿನವರೆಗೆ ಭಾಳ ಖುಷಿಯಲ್ಲಿದ್ದೇನೆ, ನೆಮ್ಮದಿಯಲ್ಲಿದ್ದೇನೆ. ಆ ನಾಳೆ ಸಂಗತಿ ನಮಗೆ ಏನು ಗೊತ್ತಿಲ್ಲ. ಇಷ್ಟು ತನಕ ಕಳೆದು ಹೋದಂಥ ಜೀವನ, ಮನುಷ್ಯ ಜೀವನ ಭಾಳಷ್ಟು ನಾನು ಪ್ರೀತಿಸುತ್ತೇನೆ, ಖುಷಿಪಟ್ಟಿದ್ದೇನೆ. ಇಷ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದು ನನ್ನ ದೀರ್ಘವಾದಂಥ ದಾರಿ, 72 ವರ್ಷ ಸಂದು ಬಂದಂಥ ಜಾರಿ. ಸ್ಕೌಟ್ ಗೈಡ್ನಲ್ಲೂ ಕೂಡ ಹಾಗೆ, ಇದು ಕೂಡ ನನ್ನ ಒಂದು ಆಸಕ್ತಿಯ ಕ್ಷೇತ್ರ. ಇದು ಬೇರೆ ಬೇರೆ ಸಂಘಟನೆಗಳನ್ನು ಬೇಕಾದಷ್ಟು ಮಾಡಿದವು. ಇದರಲ್ಲಿ ನಿಮ್ಗೆ ಗೊತ್ತುಂಟು, ಕ್ರೀಡೆಗೆ ಸಂಬಂಧಪಟ್ಟ ಆಲ್ ಇಂಡಿಯಾ ಮೀಟ್ಗಳು, ಬೇರೆ ಬೇರೆ ಮೀಟ್ಗಳಾಯಿತು. ಇದರೊಟ್ಟಿಗೆ ಸ್ಕೌಟ್ ಗೈಡ್ಗಳು ಕೂಡ ಹಾಗೆ. ಇದರ ಒಂದು ಜವಾಬ್ದಾರಿ PGR ಸಿಂಧರು ಕೊಟ್ಟ ಮೇಲೆ ಸ್ಕೌಟ್ ಗೈಡನ್ನು ಕೂಡ ಈ ಮಂಗಳೂರಿನ ಒಬ್ಬ ಆಯುಕ್ತನಾಗಿ ಸರಿಯಾದ ರೀತಿಯಲ್ಲಿ ಕಟ್ಟುತ್ತಾ ಇದ್ದೇನೆ. ಅದು ನಿಮಗೆ ಗೊತ್ತಿದೆ. ಇವತ್ತು ಜಾಂಬೂರಿಯನ್ನು ಕೂಡ ಭಾಳ ಚಂದ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಜಾಂಬೂರಿ ಮಾಡಿ ಅದರದ್ದು ಸಹ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಈಗ ನಾನು ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಟಿದ್ದೇನೆ. ಆದರೆ ಕೆಲವರಿಗೆ ನಾನೇ ಮದ್ದು ಕೊಡಬೇಕು ಅಂತ ಕೆಲವರಿಗೆ ಇರ್ತದೆ. ಹಾಗಿರುವಾಗ ಅವರಿಗೆ ಎಂದೂ ಧಕ್ಕೆ ಬರದ ಹಾಗೆ ನಾನು ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇನೆ. ಪ್ರತಿ ಸಲ ಸಹ ನಾನು ಇಷ್ಟು ಸಕ್ಸಸ್ಫುಲ್ ಮೆಡಿಕಲ್ನಲ್ಲಿ ಆಗಿದ್ದರೆ, ನಾನು ಮನೆ ವೈದ್ಯನಾಗಿದ್ದರೆ ಪ್ರತಿಯೊಂದು ಚಿಕಿತ್ಸೆ ಕೊಡುವಾಗಲೂ ನಾನು ನೆನೆಸಿದ್ದೆ, ನನ್ನ ಸ್ವಂತ ಮಕ್ಕಳಿಗಾದರೆ ಚಿಕಿತ್ಸೆ ಹೇಗೆ ಕೊಡೋದು, ನನ್ನ ತಂದೆ ತಾಯಿಗಾದರೆ ಹೇಗೆ ಚಿಕಿತ್ಸೆ ಕೊಡ್ತೇನೆ, ನನ್ನ ಕುಟುಂಬದವರಿಗಾದರೆ ಹೇಗೆ ಚಿಕಿತ್ಸೆ ಕೊಡ್ತೇನೆ, ಅದೇ ರೀತಿ ಬಂದವರಿಗೆ ಎಲ್ಲರಿಗೂ ನನಗಿದ್ದ ನಾಲೆಜನ್ನು ಇಟ್ಕೊಂಡು ನಾನು ಚಿಕಿತ್ಸೆ ಕೊಡಬೇಕಾದ್ರೆ ನಾನು ಧರ್ಮ ಅಂತೇಳಿ ಮಾಡ್ತಿದ್ದೆ. ಈಗಲೂ ಕೆಲವರು ಚಿಕಿತ್ಸೆಗೆ ಬರ್ತಾರೆ, ಬರೋದಿಲ್ಲ ಅಂತೇಳಿಲ್ಲ. ಈಗ ನಿನ್ನೆಯೂ ರಾತ್ರಿ ಸಾಧಾರಣ 10-11 ಗಂಟೆವರೆಗೂ ಒಂದು ಸಂಪರ್ಕದಲ್ಲಿ ಇದ್ದರು. ನಾನು ಸಲಹೆಗಳನ್ನು ಕೊಡ್ತಾ ಇದ್ದೆ. ಹೀಗೆ ನಡೀತಾ ಇದೆ. ಆದರೆ ನಾನು ಬಹಳ ಪ್ರೀತಿ ಮಾಡುವ ಒಂದು ವೈದ್ಯಕೀಯ ವೃತ್ತಿ. ಯಾಕೆಂದರೆ ಅದರಲ್ಲಿ ಸಿಗುವಂಥ ಒಂದು ಸಂತೃಪ್ತಿ, ಅದರಲ್ಲಿ ಸಿಗುವಂಥ ಸುಖ ಇನ್ನೊಬ್ಬರಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂಥ ಸುಖ ಕೊಡುವಂಥ ಒಂದು ಆ ವೃತ್ತಿ ಅದು. ಅದನ್ನು ಅನುಭವಿಸಿದಾಗ ಗೊತ್ತಾಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ ನಾನು. ನನ್ನ ಬೆಳಗ್ಗಿನ ಇದಾಗಿ 8:30 ಗಂಟೆಗೆ ಮನೆಯಿಂದ ಹೊರಟಾಗ್ತದೆ. ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಹೋಗ್ತೇನೆ. ಹೋದರೆ ಒಂದು ಅರ್ಧ ಗಂಟೆಯಲ್ಲಿ ಊಟ ಮಾಡಿ ಹೊರಗೆ ಬರ್ತೇನೆ. ಮತ್ತೆ ನನ್ನ ಕೆಲಸ 6-6:30 ಗಂಟೆ ಆದಮೇಲೆ ನನ್ನ ಕ್ಯಾಂಟೀನ್ ಉಂಟು, ಅಲ್ಲಿ ಕೂತ್ಕೊಂಡು ಕ್ಯಾಂಟೀನಲ್ಲಿ ವ್ಯಾಪಾರಕ್ಕೆ ಕೂತ್ಕೊಳ್ಳೋದಲ್ಲ, ಬೇರೆ ಬೇರೆ ನನ್ನ ಕೆಲಸಕ್ಕೆಲ್ಲ ಕೂತ್ಕೊಳ್ತೇನೆ. ಮನೆಗೆ ಬರೋದು 11:30-12 ಗಂಟೆ ಮೇಲೆ. ನಾನು ಮಲಗೋದು 12 ಗಂಟೆ ಮೇಲೆ ಮಲಗೋದು ಹೊರತು ಅದಕ್ಕಿಂತ ಹಾಗೆ ನನಗೆ 6 ಗಂಟೆ ನಿದ್ದೆ. ಅಲ್ಲ, ಅದು ಪ್ರಮುಖ ನಿರ್ಧಾರ ಅಂತ ಹೇಳಿದ್ರೆ ಬೇರೆ ನಿರ್ಧಾರ ಅಲ್ಲ. ಅದು ಏನು ಕೇಳಿದ್ರೆ ಎಲ್ಲ ನಮ್ಮ ಶೈಕ್ಷಣಿಕ, ಈ ಕ್ರೀಡಾ, ಅದೆಲ್ಲ ಕ್ಷೇತ್ರ, ನನ್ನ ಆಸಕ್ತಿಯ ಕ್ಷೇತ್ರಗಳೆಲ್ಲ ಏನು ಕೇಳಿದ್ರೆ ಅದು ಸಂಜೆ ಆಗುವಾಗ ಅಲ್ಲಿ ಕೂತ್ಕೊಳ್ತೇನೆ. ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿಕೊಂಡು ಚರ್ಚೆ ಮಾಡ್ತೇನೆ.
ನನಗೆ ರಾತ್ರಿ ಆದಾಗೆ ನನ್ನ ಮೆದುಳು ಜಾಸ್ತಿ ಕೆಲಸ ಮಾಡೋದು, ಆಸಕ್ತಿಗಳು ಜಾಸ್ತಿಗಳು ಆಗ್ತಾ ಇರ್ತದೆ. ಹೌದು. ಕಾಲಕಾಲದಲ್ಲಿ ಬೇರೆ ಬೇರೆ ರೂಪ ಕೊಡ್ತಾ ಹೋಗಬೇಕಾದ್ದು ನಮ್ಮ ಧರ್ಮ. ಇವತ್ತು ನುಡಿಸಿರಿ ಒಂದು ಹಂತದಲ್ಲಿ ಅಂತೂ ಅದು ಎಲ್ಲಿಂದ ಅದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆದ ಮೇಲೆ ಅದು ಪ್ರಾರಂಭ ಆದದ್ದು. ನಿಮ್ಗೆ ಗೊತ್ತುಂಟು, ಅದರ ಒಟ್ಟಿಗೆ ನೀವಿದ್ದೀರಿ. ಈಗಂತೂ ಆ ಹಿಂದಿನ ಜಾತ್ರೆಯಾಗಿ ಇನ್ನು ಮಾಡುವಂಥ ಪರಿಸ್ಥಿತಿ ಅದು ಇಲ್ಲ, ಇನ್ನು ಹಾಗೆ ಮಾಡೋದಿಲ್ಲ. ಆ ಜಾತ್ರೆ ಸ್ವಭಾವ ಅದಕ್ಕೆ ಕೊಡುವುದಿಲ್ಲ. ಇನ್ನು ಏನು ಮಾಡಿದರೂ ಕೂಡ 1-2,000 ನಮಗೆ ಗುರುತಿಸಲ್ಪಟ್ಟಂಥ ಆಸಕ್ತಿ ಇದ್ದಂಥ ಜನಗಳನ್ನೇ ಅಲ್ಲಿ ಕರೆದು ಅಲ್ಲಿ ಒಂದು 3 ದಿವಸ ಕಾಲ ಕೂತ್ಕೊಂಡು ಗಂಭೀರವಂತ ಕೆಲವು ವಿಚಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋಗುವಂಥ ಒಂದು ಸ್ಥಿತಿಗೆ ನಾವು ಬರ್ತೇವೆ. ಇದು ಖಂಡಿತ ಈ ವರ್ಷದಲ್ಲೇ ಅದು ನುಡಿಸಿರಿ ಆಗ್ತದೆ. ಹಿಂದಿನ ಆ ಜಾತ್ರಾ ನುಡಿಸಿರಿ ಆಗುವುದಿಲ್ಲ. ವಿರಾಸತ್ ಅದನ್ನು ಹಾಗೇ ಇಟ್ಟುಕೊಳ್ತೇವೆ. ಅದು 1 ಲಕ್ಷ ಜನ ಒಂದು ದಿನಕ್ಕೆ ಸೇರುವ ಹಾಗೆ, ಅದರಲ್ಲಿ ಮುಖ್ಯವಾಗಿ ಮಕ್ಕಳನ್ನು ಮತ್ತು ಯುವತಿಯರನ್ನು, ಗೃಹಸ್ಥರನ್ನು, ಹಿರಿಯರನ್ನು ಎಲ್ಲ ಅದು ಅಟ್ರಾಕ್ಷನ್ ಮಾಡುವ ಹಾಗೆ ಆಗಬೇಕು. ಅದೊಂದು ಹಬ್ಬದ ವಾತಾವರಣ ಅಲ್ಲಿ ಬರಬೇಕು. ಇಲ್ಲಿ ಕೂಡ ಹಾಗೆ ಒಂದು ಕಾರ್ಯಕ್ರಮ ಕೊಡುವಾಗ ಅದು ಚಾಲೆಂಜ್ ಆಗಿ ಬರ್ತಾ ಉಂಟು. ಈ ವರ್ಷ ಅಂತೂ ವಿರಾಸತ್ಗೆ 9 ಕೋಟಿ ರೂಪಾಯಿ ಖರ್ಚು ಅಂತ ಹೇಳಿದರೆ ಅದನ್ನು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಶ್ರೇಯಾ ಗೋಯಲ್ನ ಬಗ್ಗೆ ಹೇಳ್ತೀರಿ, ಅವರನ್ನು ತರುವ ಬಗ್ಗೆ ಹೇಳ್ತೀರಿ, ಆದರೆ ಇವರನ್ನು ತರುವಾಗ ಇವತ್ತು ಅವರ ಹಿಂದೆ 65 ಲಕ್ಷ ರೂಪಾಯಿ ಒಂದು ಪ್ರೋಗ್ರಾಮ್ಗೆ ಖರ್ಚಾಗುವುದು, ಅದು ನಾವು ಅದನ್ನು ಅನುಭವಿಸುವಂಥದ್ದು. ಇವತ್ತು ಇದೆಲ್ಲ ನಮ್ಮ ಕೈಯಿಂದ ತಪ್ಪಿ ಹೋಗಿದೆ. ಈಗ ದುಃಖವಾಗ್ತದೆ. ಯಾಕಂತ ಹೇಳಿದರೆ ಶಾಸ್ತ್ರೀಯ ಮತ್ತು ಜಾನಪದ ಕಲೆ ಮೇಲೆ ನಾನು ವಿಶೇಷವಾದಂಥ ಆಸಕ್ತಿ ಇದ್ದವ. ಈಗ ಶಾಸ್ತ್ರೀಯ ಕಲೆಯಲ್ಲಿ ವೈಯಕ್ತಿಕವಾಗಿ ಒಂದು ಭರತನಾಟ್ಯವಾಗಲಿ ಅಥವಾ 8 ವಿಧದ ಶಾಸ್ತ್ರೀಯ ನೃತ್ಯವಾಗಲಿ ಅಥವಾ ಪಕ್ಕವಾದ್ಯದಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ಲಾಗಲಿ ಅಥವಾ ಒಂದು ಸಂಗೀತದಲ್ಲಿ ಹಿಂದೂಸ್ತಾನ್ ಸಂಗೀತವಾಗಲಿ ಕರ್ನಾಟಕ ಸಂಗೀತವಾಗಲಿ ಏಕವ್ಯಕ್ತಿ ಪ್ರದರ್ಶನ ಕೊಡುವಂಥ ವಿರಾಸತ್ ದೂರವಾಯಿತು. ಈಗ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಈಗ ವಿರಾಸತ್ನಲ್ಲಿ ಎದುರಲ್ಲಿ ಕೂತ್ಕೊಂಡಂಥ 60,000 ಜನವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅಲ್ಲಿರುವ ಎಲ್ಲ ವರ್ಗವನ್ನು ಆಲೋಚನೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಕೊಟ್ಟರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಇಂಥ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಹಾಗೆ ಇಡೀ ಅಂಥ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲಿ ಜೋಡಣೆ ಮಾಡಬೇಕು ಅದಕ್ಕಾಗಿ ಹಲವಾರು ವೇದಿಕೆ ಮಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಇದು ಏನು ಇದರ ಹಿಂದೆ ಇರುವಂಥ ಸರ್ಕಾರಗಳಾಗಲಿ ಅಧಿಕಾರಿಗಳಾಗಲಿ ಅಥವಾ ನಮ್ಮ ಯೂನಿಯನ್ಗಳಾಗಲಿ, ಈಗ ಹೋರಾಟ ರೂಪ್ಸ ನಿಮ್ಗೆ ಗೊತ್ತುಂಟು. ಇದೆಲ್ಲ ಬೇರೆ ಬೇರೆ ನಮ್ಮ ಸಂಘಟನೆ ಹೋರಾಟ ಆಗಲಿ ಇದನ್ನು ಯಾವ ರೀತಿಯಲ್ಲಿ ಇದು ಎಲ್ಲಿ ಹೋಗ್ತಾ ಇದೆ, ಯಾರ್ಯಾರ ಚಿತ್ರ ಏನು ಅಂತಲೇ ನಮಗೆ ಅರ್ಥವಾಗ್ತದೆ. ಇದರೊಟ್ಟಿಗೆ ಈ ರಾಜ್ಯದ ಹೈಕೋರ್ಟ್ಗಳು, ಕೇಂದ್ರದ ಇದು ಸುಪ್ರೀಂ ಕೋರ್ಟು, ಇದೆಲ್ಲ ಬರುವ ತೀರ್ಪು, ಇದಕ್ಕೆಲ್ಲ ಬಲಿಪಶು ಆಗುವುದು ಯಾರು ಕೇಳಿದರೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳು. ಇದು ಭಾಳ ದುಃಖದಲ್ಲಿ ನಾನು ಹೇಳ್ತಾ ಇದ್ದೇನೆ. ಬೇಕು ಬೇಡ ಇಡೀ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE 4 ವ್ಯವಸ್ಥೆಗಳು ಇರುವುದು. ಇದನ್ನು ನೋಡಿದರೆ ಅದರಲ್ಲಿ ಇರುವಂಥ ಗೊಂದಲಗಳು, ಅದರಲ್ಲಿರುವಂಥ ಅವಸ್ಥೆಗಳನ್ನು ನೋಡಿದರೆ ನೀವು ಯಾರು ಮಾಧ್ಯಮದವರು ನೀವು ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ, ಪಾಲಕರು ತೆಗೆದುಕೊಳ್ತಾ ಇಲ್ಲ. ಇದರ ಬಗ್ಗೆ ಎಷ್ಟು ಮಾತನಾಡಿದರೂ ಅಷ್ಟು ತೊಂದರೆಗಳು ಅದರಲ್ಲೆಲ್ಲ ಉಂಟು. ಈಗ ನೀವು ಹೇಳಿದಂಥ ಈಗ ಪರೀಕ್ಷೆಗಳು, ಖಂಡಿತ ಹೇಳ್ತೇನೆ, ಒಂದು ಪರೀಕ್ಷೆ ಎಂಬುದು ಒಂದು ಮಕ್ಕಳಲ್ಲಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ಇದರಲ್ಲಿ 100% ಹೇಳಿದ್ದಾರೆ. ಏನು ಕೇಳಿದ್ರೆ ಫೇಲ್ ಮಾಡುವ ಪ್ರಶ್ನೆ ಇಲ್ಲ, ಮಕ್ಕಳನ್ನು ಪ್ರಮೋಷನ್ ಆಗ್ತಾ ಹೋಗ್ತದೆ. ಆದರೆ ಪರೀಕ್ಷೆ ಬೇಕು ಅಂತ. ಪರೀಕ್ಷೆ ಯಾಕಂತ ಹೇಳಿದರೆ ಒಂದು ಮಕ್ಕಳಿಗೂ ಗೊತ್ತಿರಬೇಕು, ತಂದೆ ತಾಯಿಗೂ ಗೊತ್ತಿರಬೇಕು, ಇವತ್ತು ಕಲಿಸುವಂಥ ಶಿಕ್ಷಕರಿಗೂ ಗೊತ್ತಿರಬೇಕು, ಒಟ್ಟು ಒಂದು ಇದಕ್ಕೆ ಗೊತ್ತಾಗಬೇಕು ನಮ್ಮ ಮಕ್ಕಳ ಒಂದು IQ ಪವರ್ಗಳು ಹೇಗಿದೆ, ಕಲಿಕಾ ಕ್ರಮಗಳು ಹೇಗಿದೆ, ಯಾವ ಲೇಯರ್ನಲ್ಲಿ ಅವರು ಮಕ್ಕಳು ಇದ್ದಾರೆ ಎಂಬುದನ್ನು ಗೊತ್ತಾಗಬೇಕು. ಇದು ಪರೀಕ್ಷೆ ಆಗೋದಕ್ಕೆ ತೊಂದರೆ ಇಲ್ಲ. ಆದರೆ ಈಗ ಈ ತೀರ್ಪುಗಳು, ಈಗ ಬೇರೆ ಬೇರೆ ಆಗುವ ಗಲಾಟೆಗಳು, ಈಗ ರುಪ್ಸದವರ ವಾದ ಏನು ಕೇಳಿದರೆ ನೀವು ಇದನ್ನು ಮಾಡೋದು ಬೇಡ ಅಂತೇಳಿ, ಯಾವುದು ಇದನ್ನು ಎಕ್ಸಾಮ್ ಮಾಡೋದು ಬೇಡ, 1,500 ಕೋಟಿ ಅವರು ಹೇಳುವ ಪ್ರಕಾರ 1,500 ಕೋಟಿ ಕ್ವಶನ್ ಪೇಪರ್ಗೆ ಅಂತೇಳಿ ನೀವು ಇಟ್ಟಿದ್ದೀರಿ, ಮತ್ತು ಇದೆಲ್ಲ ಕೊಟ್ಟು ನೀವೆಲ್ಲ ಇದು ಬೇರೆ, ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಿದೆ. ಆದರೆ ಇದರ ಮತ್ತೊಂದು ವರ್ಗ ಈಗ ಇಡೀ ಇದನ್ನು ನೋಡಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಎಷ್ಟೋ ವಿದ್ಯಾಸಂಸ್ಥೆಗಳು CBSE ಎಂಬ ಹೆಸರಿನಲ್ಲಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ಬೋದು, ICSನಲ್ಲಿ ಇರ್ಬೋದು, ನಿಜವಾಗಿ ಇವರು ಪರ್ಮಿಷನ್ ಇಲ್ಲದೆ ಇಲ್ಲಿ ಇರುವಂಥ ಸ್ಕೂಲ್ಗಳು ಇವತ್ತು ರಾಜ್ಯದಲ್ಲಿ ಬೇಕಾದಷ್ಟಿದೆ. ಇದನ್ನು ಐಡೆಂಟಿಫೈ ಆಗಬೇಕು. ಇದನ್ನು ಐಡೆಂಟಿಫೈ ಆಗಬೇಕಾದ್ರೆ ಇದಕ್ಕೆ ಇಲಾಖೆಗಳು ಇಳಿಬೇಕಾಗ್ತದೆ ಎಂಬುದು ವಾದವು ಅವರದು ಇದೆ. ಅದಕ್ಕಾಗಿ ಈ ಸಂಘಟನೆಗಳು ಅದಕ್ಕೆ ಸ್ವಲ್ಪ ಅದು ಪರೀಕ್ಷೆ ಬೇಡ, ಪರೀಕ್ಷೆ ಮಾಡಿದ್ರೆ ಗುಟ್ಟು ಗೊತ್ತಾಗ್ತದೆ ಯಾವ ಇವರು ಏನೇನು ಯಾವ್ದು ಪರೀಕ್ಷೆ ಕೂತ್ಕೊಳ್ತಾರೆ ಯಾವ್ದು ಅಂತೇಳಿ, ಇಂಥ ವಾದವು ಇದೆ. ಒಟ್ಟಾರೆ ಇದು ಏನಾಗಿದೆ ಅಂತ ಹೇಳಿದ್ರೆ, ಇದು ಸರಿಯಾದ ಚರ್ಚೆ ಹಾಕ್ಕೊಂಡು ಸರಿಯಾದ ನಿರ್ಧಾರಕ್ಕೆ ಆಗಬೇಕು. ಯಾಕಂತ ಹೇಳಿ ಇಲ್ಲದ್ರೆ ನಮಗೆ ಏನು ಉತ್ತರ ಕೊಡೋದಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಒಂದು ಗಳಿಗೆಯಲ್ಲಿ ಹೇಳುವಂಥ ವಿಷಯ ಇಲ್ಲ, ಭಾಳ ದೀರ್ಘವಾದಂಥ ಚರ್ಚೆ ಆಗಬೇಕು.
ನನಗೆ ಇದಕ್ಕೊಂದು ಬಹಳ ಸುಂದರವಾಯಿತು. ನನಗೆ ಇದು ಏನು ಗೊತ್ತುಂಟ, ನಾನು ಹೀಗೆ ಶೃಂಗೇರಿಗೆ ಹೋದಾಗ ಅಲ್ಲಿಯ ಗುರುಗಳು ಪೇಪರ್ ಓದುವುದಿಲ್ಲ ಅಂತ ಹೇಳಿದರು, ಟಿ ವಿ ನೋಡೋದಿಲ್ಲ ಅಂತ ಹೇಳಿದರು, ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ ಅಂತ ಹೇಳಿದರು. ನನಗೆ ಭಾರಿ ಆಸಕ್ತಿ ಬಂತು. ಅವರಿಗೆ ಇದು ಲೋಕಜ್ಞಾನ ಉಂಟು, ಹಾಗಾದರೆ ಲೋಕಜ್ಞಾನ ಇದ್ದವರು ಇದನ್ನು ಯಾರೂ ಪೇಪರ್ ಓದೋದಿಲ್ಲ. ನಾನು ಅಟ್ಲೀಸ್ಟ್ ದಿನಕ್ಕೊಂದು 8 ಪೇಪರನ್ನು 1 ಗಂಟೆ ಓದ್ತೇನೆ. ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಕೆಲಸ ಒಂದು ಪೇಪರ್ ಓದೋದು. ಇದು ಹೇಗೆ ಅಂತೇಳಿ ಆಗ ನಾನು ಮತ್ತೆ ತಿಳ್ಕೊಂಡೆ ಹೇಗೆ ಅವರಿಗೆ ಇದೆಲ್ಲ ಹೇಗೆ. ಅದಕ್ಕೆ ಅವರು ಬೇಕಾದಷ್ಟು ಜನ ಇಟ್ಟುಕೊಂಡು ಒಳ್ಳೆ ವಿಷಯ ಮಾತ್ರ ಅವ್ರಿಗೆ ಹೇಳ್ತಾ ಬರ್ತಾರೆ. ಬಂದು ಅವರಿಗೆ ನನಗೆ ಹೇಳ್ತೇನೆ, ನೀವು ನನ್ನ ಟೆಸ್ಟ್ ಮಾಡಿ, ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ. ನನಗೆ ಅದು ಯಾಕಪ್ಪ, ನನಗೆ ಇದು ಬರುವಂಥದ್ದು ನನಗೆ ಆ ವಾಯ್ಸು ಸೂಟ್ ಆಗೋದಿಲ್ಲ, ಆ ವಿಚಾರವೂ ವಾಕ್ಯವೂ ಸೂಟ್ ಆಗೋದಿಲ್ಲ. ಮತ್ತು ನನಗೆ ಯಾವಾಗಲೂ ಈ ಗಲಾಟೆ, ಈ ಸಂಶಯ, ಅದು ಇದು ನನಗೆ ಒಳ್ಳೆಯದೂ ಆಗೋದಿಲ್ಲ. ಅದಕ್ಕಾಗಿ ನಾನು ಹತ್ತಿರ ಹೋಗಿಲ್ಲ. ಹಾಗೆಂತೇಳಿ ಕೆಲವರು ಮಾತಾಡುವಾಗೆಲ್ಲ ಕೇಳ್ತೇನೆ, ಬೇಕಿದ್ದದನ್ನು ಮಾತ್ರ ಒಳಗೆ ತಗೊಳ್ತೇನೆ, ಬಾಕಿದ್ದನ್ನು ಬಿಡ್ತೇನೆ. ಕೆಬಿ ಬಿತ್ತಲಲ್ಲ. ಯಾರು ಹೇಳಿದ್ರು, ನನ್ನ ಮಗ ಹೇಳಿದ್ರು, ಯಾರು ಹೇಳಿದ್ರು ಕೂಡ, ನನ್ನ ಎಷ್ಟು ಅನೋಣ್ಯದವರು ಹೇಳಿದ್ರು ಕೂಡ ನನಗೆ ಬೇಕಾ ಬೇಡ, ಬೇಕಿದ್ರೆ ಮಾತ್ರ ಒಳಗೆ ಹೋಗ್ತೇನೆ, ಇಲ್ಲದ್ರೆ ಅದು ಅಲ್ಲೇ ಬಿಟ್ಟುಬಿಡ್ತೇನೆ. ಅದು ಪತ್ರಿಕೆಯನ್ನು ನಂಬಿದ್ದೇನೆ. ಇಷ್ಟು ತನಕ ನಾನು ಪತ್ರಿಕೆಯನ್ನು ನಂಬಿದ್ದೇನೆ. ಎಲ್ಲ 100ಕ್ಕೆ 100 ಅಲ್ಲ, ಅದು ನಂಬಿಕೊಂಡು ಬೆಳಿಗ್ಗೆ ಒಂದು 8 ಗಂಟೆ ನಾನು ಪತ್ರಿಕೆ 1 ಗಂಟೆ ಪತ್ರಿಕೆಯನ್ನು ಓದ್ತೇನೆ. 100% ಓದ್ತೇನೆ. ಅದು 1 ಗಂಟೆ ನಂಗೆ ಓದಬೇಕು. ಸಂಜೆ ಬಂದು ಏನು ಮಾಡೋದು ಹೇಳಿ, ಒಂದು ಟಿ ವಿ ನೋಡು ಅಂತ ಹೇಳಿದರೆ ಯಾವುದನ್ನು ನೋಡೋದು, ಏನು ಮಾಡೋದು ಚಾನಲ್ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದು ಆ ದೈವ, ಭೂತ, ಇದು ಪ್ರೇತ, ಅದು ಮತ್ತು ಆ ವಾಯ್ಸು, ಅದು ಹೀಗೆ ಉಂಟೆ, ಅದು ಉಂಟೆ, ಇದು ಉಂಟೆ, ಎಲ್ಲ ಯಾವುದು ನನಗೆ ಒಂದು ಅರ್ಥವಾಗೋದಿಲ್ಲ. ಅದು ನನಗೆ ಈಗ ಇವತ್ತು ನಿನ್ನೆ ಖುಷಿ ಇಲ್ಲದೆ ಒಂದು IPL ಆದರೂ ಉಂಟು, ಅಟ್ಲೀಸ್ಟ್ 4 ಬೌಂಡ್ರಿ 6 ಹೊಡೆಯುವಾಗ ಒಂದು ಟೈಮ್ ಆದರೂ ಹೋಗ್ತದೆ. ಈಗ ನಿನ್ನೆ ಆಡಿದ್ದು ದಿನೇಶ್ ಕಾರ್ತಿಕ್ ಆಗಿದ್ದರೂ ಕೂಡ, ಕೊಹ್ಲಿ ಆಗಿದ್ರು, ದಿನೇಶ್ ಕಾರ್ತಿಕ್ ಆಗಿದ್ರು ಕೂಡ, ಕೊಹ್ಲಿ ಆಗಿದ್ರು ಕೂಡ ನಾನೇ ಆಟ ಆಡಿದಾಗೆ ಆಯ್ತು. ಹೌದು, ನಾನು ಕಬಡ್ಡಿ ಪ್ಲೇಯರ್, ನೋಡಲೇಬೇಕಾದ್ರೆ. ಇದು ಮಾರೀಚ ಅಂತೇಳಿ ಬರ್ತದೆ ರಾಮಾಯಣದಲ್ಲಿ, ಅವನು ನಿಜವಾಗಿ ಒಳ್ಳೆಯವ. ಆದರೆ ಏನು ಮಾಡೋದು, ಆ ರಾವಣನ ಒಂದು ಯಾವುದರಲ್ಲಿ ಒಂದು ಪ್ರೀತಿಯಲ್ಲಿ ಅವನು ಬಲಿಪಶು ಆಗ್ತಾನೆ, ಅಷ್ಟೇ ಹೊರತು ಬೇರೆ ಏನಿಲ್ಲ. ಈಗ ನಾವು ಕೂಡ ಹಾಗೆ, ನನ್ನ ಮೇಲೆ ದಿಢೀರ್ 15 ದಿವಸ ಇರುವಾಗ ಹೋದ ವರ್ಷ ನನ್ನನ್ನು ದಿಢೀರ್ ಅಧ್ಯಕ್ಷರು ಮಾಡಿ ನಮ್ಮ ಕೆಳಗೆ ಒಂದಿಷ್ಟು ಜನ ಕೊಟ್ಟುಕೊಂಡು ನನ್ನನ್ನು ಯಾವುದಕ್ಕೆ ತುಳು ಅಧ್ಯಯನ ಇದಕ್ಕೆ ಅಂತೇಳಿ ವರದಿ ಕೊಡಬೇಕು ಅಂತ ಕೊಟ್ಟರು. ನಾನು ನೋಡಿದ್ದೇ ಯಾವ್ದು ಕೇಳಿ ಪೇಪರ್ ನೋಡಿಕೊಂಡೇ ನನಗೆ ಎಲ್ಲರೂ ಫೋನ್ ಮಾಡಿಯೇ ಗೊತ್ತು. ನನಗೆ ಏನು ಗೊತ್ತಿಲ್ಲ. ಆಯಿತು, ನಾನು ಅದನ್ನು ತಿರಸ್ಕಾರ ಮಾಡಿದರೆ ಅದು ದೊಡ್ಡ ಸುದ್ದಿ ಆಗ್ತದೆ, ಉದ್ದಡತನ ಆಗ್ತದೆ. ಮತ್ತು ತುಳುವಿನವರು ಹೇಳ್ಬೋದು, ತುಳು ಆಲ್ವೇರಿಗೆ ಭಾಷೆ ಪ್ರೀತಿ ಉಂಡು, ತುಳುಟದಲ್ಲ ಪ್ರೀತಿ ಇಜ್ಜಿ, ತುಳಿಯಾರಿಗೆ ಕೊರ್ನ ಜವಾಬ್ದಾರಿ ಮಲ್ತಿದ್ದೇವೆ ಅಂತೇಳಿ. ಆಯಿತು, ಇದ್ರೆ ಆಗಲ್ಲ. ಒಪ್ಪಿ ಅದನ್ನು ಮಾಡೋದನ್ನ ಸುಲಭವ. ಒಂದು 15 ದಿನದ, ಅದು ಹೇಗೆ ಒಂದು ವಾರದಲ್ಲಿ ವರದಿ ಕೊಡಬೇಕು ಅಂತ, 1 ವಾರದೊಳಗೆ ಎಂತ 1 ಪೇಜ್ ಕೊಡೋದ. ಆಗಲಿ ಇರಲಿ, ನನ್ನ ಪ್ರಯತ್ನವನ್ನು ಮಾಡಿ ಭಾರಿ ಜನರ ವಿಶ್ವಾಸ ತೆಗೆದುಕೊಂಡು ನಾನೇ ಒಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಬೇಕಾದಷ್ಟು ಊಟ ತಿಂಡಿಗಳನ್ನೆಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಬಹಳಷ್ಟು ಪ್ರಯತ್ನ ಮಾಡಿ 15 ದಿವಸದಲ್ಲಿ ವರದಿ ಭಾಳ ಚೆಂದ ರೀತಿಯಲ್ಲಿ ವರದಿ ಬಂತು, ಎಲ್ಲ ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತುಂಟು, ಆಮೇಲೆ ಆ ಗೌರ್ಮೆಂಟ್ ಕೊನೆಗೆ ಅದು ಮತ್ತೆ ಅದು ದಿನ ಇದ್ದದ್ದು ಕೊನೆಗೆ ಅದು ಹೋಯ್ತು, ಅದು ಅಲ್ಲೇ ಬಿದ್ದು ಹೋಯ್ತು. ಈಗಲೂ ಅದು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ಅದೇನು ದೊಡ್ಡ ಸಂಗತಿ ಏನಲ್ಲ. ಅದು 2ನೇ ಅಧಿಕೃತ ಭಾಷೆಯಾಗಿ, ಈಗಲೇ 2 ಭಾಷೆಯಲ್ಲಿ ಅಧಿಕೃತ ಭಾಷೆ ಉಂಟು. ಇಲ್ಲಿ ಖಾಲಿ ಕನ್ನಡ ಮಾತ್ರ ಅಲ್ಲ, ಇಂಗ್ಲೀಷ್ ಸಹ ಇಲ್ಲಿ ಅಧಿಕೃತ ಇದು ವ್ಯವಹಾರ ಭಾಷೆ. ಇದರಲ್ಲಿ ಒಟ್ಟಿಗೆ ತುಳುವನ್ನು ನಾವು ಕೇಳುದು ಒಂದು ಅಧಿಕೃತ ಭಾಷೆಯಾಗಿ, ಒಂದು ವ್ಯವಹಾರ ಭಾಷೆಯಾಗಿ ಕೇಳುದು, ಅದಕ್ಕೇನು ತಪ್ಪೇನಿಲ್ಲ. ಒಂದೊಂದು ರಾಜ್ಯವನ್ನು ತೆಗೆದರೆ ಕೆಲವು ರಾಜ್ಯದಲ್ಲಿ 8, 10, 12 ಭಾಷೆಗಳು ಅಧಿಕೃತ ಭಾಷೆ ಉಂಟು. ಬೇರೆ ರಾಜ್ಯವನ್ನು ತೆಗೆದರೆ 10, 12 ಭಾಷೆಗಳು ಇವತ್ತು ಅಧಿಕೃತ ಭಾಷೆಯಾಗಿ ಉಂಟು. ಇಲ್ಲಿ ಕೊಡೋದಕ್ಕೆ ಏನು ಅದು ಏನು ದೊಡ್ಡ ಸಂಗತಿ ಏನಿಲ್ಲ, ಅದು ಮನಸ್ಸು ಮಾಡಿದರೆ. ಕೊಟ್ಟದ್ದರಿಂದ ಸ್ವಲ್ಪ ತುಳು ಭಾಷೆ ಸ್ವಲ್ಪ ಹೆಚ್ಚು ಒಂದು ಇದರಲ್ಲಿ ಕೋರ್ಟ್ನಲ್ಲಿ ಇರ್ಬೋದು, ಅಥವಾ ಒಂದು ಕೆಲವು ವ್ಯವಹಾರದಲ್ಲಿ ಇರ್ಬೋದು, ಗಟ್ಟಿಯಲ್ಲಿ ಮಾತಾಡ್ಬೋದು ಅಷ್ಟೇ. ಅದಕ್ಕಾಗಿ ಇದು ಸರ್ಕಾರದ ನಿರ್ಧಾರ ಮಾಡುವಂಥ, ಇದು ಸರ್ಕಾರ ಮನಸ್ಸು ಮಾಡಬೇಕು. ಯಾವುದೇ ಸರ್ಕಾರ ಆಗಲಿ, ಅವರು ಮನಸ್ಸು ಮಾಡಿದರೆ ಇದು ಒಂದು ದಿನದ ಕೆಲಸ. ಇದೆಲ್ಲ ಕರೆಕ್ಟ್ ಉಂಟು, ಎಲ್ಲ ಕೊಟ್ಟು ಕರೆಕ್ಟ್ ಉಂಟು. ನನ್ನ ಹುಚ್ಚಿನಲ್ಲಿ ಅದು ಒಂದು ಹುಚ್ಚಿನಲ್ಲಿ ನನಗೆ ಏನು ಕೇಳಿದರೆ, ಇಲ್ಲಿಂದ ಈಗ ನಾನು ಮಂಗಳೂರಿಂದ ಹೋಗುವ, ಅವ್ರು ಹೇಳಿದ್ರು 100ಕ್ಕೆ 100 ಸರಿ. ಸ್ವಲ್ಪ ಬದಿಯಲ್ಲೆಲ್ಲ ನೋಡ್ತಾ ಇರ್ತೀನಿ, ಯಾರಾದರೂ ಮೂಡುಬಿದ್ದವರು ಸಿಗ್ತಾರಂತ. ಸಿಕ್ಕಿದ್ರೆ ಕರ್ಕೊಂಡು ಹೋಗೋದು. ಯಾಕೆಂದರೆ ಪೆಟ್ರೋಲ್ ಖರ್ಚು ಅಷ್ಟೇ, ಡೀಸೆಲ್ ಖರ್ಚೇನು ಅವ್ರು ಕೂತ್ಕೊಂಡಿರೋದು ಹೆಚ್ಚಾಗ್ತದೆ. ಒಂದು ಅಲ್ಲಿವರೆಗೆ ಹೋಗಿ ಮಾತಾಡ್ಲಿಕ್ಕೆ ಆಗ್ತದೆ, ಅವರಿಗೂ ಖುಷಿ ಆಗ್ತದೆ, ನಾನು ಕರ್ಕೊಂಡು ಹೋಗೋದು. ಅದಕ್ಕೆ ಅದು ನನ್ನನ್ನು ವಾಡಿಕೆ, ಅದು ಯಾವಾಗಲೂ ಕರ್ಕೊಂಡು ಹೋಗ್ತೇನೆ. ಆದರೆ ತಾಪತ್ರಯ ತುಂಬ ಉಂಟು ಅದರಲ್ಲಿ. ಅದರ ತಾಪತ್ರಯನು ಕಡಿಮೆ ಅಂತ ಹೇಳೋದಿಲ್ಲ. ಒಂದು ಉದಾಹರಣೆ ನಿಮಗೊಂದು ಹಾಸ್ಯ ಕೇಳ್ತೇನೆ. ಒಬ್ಬ ಹೋಗಿ ಹೀಗೆ ಒಂದು ಕಾರ್ ನಿಲ್ಲಿಸಿದೆವು ಅಲ್ಲಿ, ಇದರಲ್ಲಿ ನಾನು ಹೋಗುವಾಗ ರಾತ್ರಿ. ಆಯ್ತು ಅಂತೇಳಿ ಸಂತೋಷದಲ್ಲಿ ಕೂತ್ಕೊಂಡೆ.
ಕೂತ್ಕೊಂಡ ಕೂಡಲೇ ನನಗೆ ಗೊತ್ತಾಯಿತು ಇವನು ದೊಡ್ಡ ಕುಡುಕ, ಭಯಂಕರ ಸ್ಮೆಲ್ ಬರ್ತಾ ಉಂಟು, ಏನು ಮಾಡೋದು, ಹಿಂದೆ ಕೂತ್ಕೊಂಡು ಆಗಿದೆ. ಆಯ್ತು ಕೂತು ಓಡೆಪೋಡು ಸ್ವಾಮಿ ಇರಗೆ ಅಂತ ಕೇಳಿದೆ. ಓಡೆಪೋಯರಿಗೆ ಅಂತ ಮಿಜಾರಿಗೆ ಅಂತ ಹೇಳಿದ. ಮಿಜಾರಿಗೆ ನನ್ನ ಊರೇ ಮಿಜಾರದ್ದು ಇಲ್ದಿ ಮಿಜಾರು ಬಂಡ ಓಲು ಅಂತ ಮಿಜಾರು ಹೋಳಿಗೆ ಮಿಜಾಡಿ ಅವಳು ಮಿಜಾರಡಿ ಓಲು ಅವ ಆನಂದಾಲ್ವೇರನ್ನ ಕಟ್ಟೋಣತ್ತೆ ಐತೆ ಪುಣ್ಯ ಅನ್ಬಿಟ್ಟು ಆನಂದಾಲ್ವೇರ್ ನಾನು ತಂದೆ ಅವಳು ಕಟ್ಟೋಣ ಇದ್ದೇನೆ ಅಂದೆ 5 ಒಕ್ಕಕ್ಕೆ ಆರು ಆನಂದಾಲ್ವೇರು ಸುಖ ಇಜ್ಜಿ ಅದನ್ನ ಮಗೆ ಉಂಡತ್ತೆ ಮೋಹನ್ ಆಲ್ವೇರು ಆರು ಭಾರಿ ಅಡ್ಡದ್ದಿರ ನಾನು ಇದ್ದೇವೆ ಅಂದೆ ಮೋಹನ್ ಆಲ್ವೇರ್ನ ಗುಟ್ಟೊಂಡಿರಗಿಂತ ಗುಟ್ಟ ಇಜ್ಜಿ ಆಂಡ ಆರು ಬಾರಿ ಎದ್ದಂತೀನಿ ಅದು ಬಂದ್ರೆ ಕೇಂದ್ರ ಇನ್ನು ಊರು ಹೋಲುವುದು ಯಾನ್ ಬೇತಗೂಡು ಬತ್ತ ಕುಲ್ದೀನಿ ಈಗೆಲ್ಲ ಹೇಳ್ಕೊಂಡು ಮಾತಾಡಿ ಹೋಗಿ ಎಡಪದವಾಗುವಾಗ ಬಸಾಲ ಕಟ್ಟಿದ ಇಡೀ ಕಾರಣದೊಳಗೆ ಎಲ್ಲ ನಾನು ಬೇಕಾ ನಿಮಗೆ ಏನು ಮಾಡು ಮತ್ತೆ ಮಿಜಾರಲ್ಲಿ ನಿಲ್ಲಿಸಿ ಇದು ತಾಪತ್ರಯ ಉಂಟು ಇಲ್ಲ ಅಂತ ನಾನು ಹೇಳುದಿಲ್ಲ. ಆದರೆ ಇದನ್ನು ಒಂದು ಖುಷಿ ಗಮ್ಮತ್ತು, ಒಂದು ಇದನ್ನು ಗಮ್ಮತ್ತು ಮಾಡುದು ಅಷ್ಟೇ. ಅದು ಉಂಟು. ಒಬ್ಬ ಅದೇ ಅವರಿಗೆ ಗೊತ್ತುಂಟು. ಒಬ್ಬ ಬಂದು ಇಡೀ ಕಾರ್ ನಿಲ್ಲಿಸಿದ ಮೇಲೆ ಇಡೀ ಒಂದು ಬಕೆಟ್ಗಳನ್ನ ಇದನ್ನಿಟ್ಟ, ದೊಡ್ಡ ಕ್ಯಾನ್ ಎಲ್ಲ ಇಟ್ಟ. ನಂದು ಹೊಸ ಕಾರು ಮಾರಾರೆ, ಕಾರು ಯಾವುದು ಡಿಕ್ಕಿಯನ್ನಿಟ್ಟು ಹೋಗಿ ಕೂತ್ಕೊಂಡೆ. ಅಲ್ಲಿ ಹೋಗಿ ಇಳಿಯುವಾಗ ಇಡೀ ಯಾವುದು ಕ್ರೂಡ್ ಆಯಿಲ್ ಎಣ್ಣೆ ಇಟ್ಟುಕೊಂಡು ಇಟ್ಟದ್ದು. ಆ ಇಡೀ ಕಂಕಿಟ್ಟು ಇಡೀ ಕಾರ್ನಲ್ಲಿ ಎಲ್ಲ ವಾಯಿಲ್, ಯಾವುದು ಇಡೀ ಕಾರ್ನಲ್ಲಿ ಇಡೀ ವಾಯಿಲ್. ಏನು ಮಾಡೋದು? ಆಯ್ತು ಸರ್, ಕೊನೆಯದಾಗಿ ಮುಂದೆ ಏನಾದರೂ ಯೋಚನೆ ಇದೆ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಏನಾದರೂ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು, ಈ ಕನ್ನಡ ಶಾಲೆಯನ್ನು ವಿಸ್ತರಣೆ ಮಾಡೋದು ಅಂತಂದ್ರೆ ಏನಾದರೂ ಇದೆ? ಯೋಚನೆ ಇದೆ ಸರ್, ಆದರೆ ಎಲ್ಲ ಫೈನಾನ್ಷಿಯಲಿ ಇದೆಲ್ಲ ಭಾಳ ಇದು ಇಡೀ ಫೈನಾನ್ಷಿಯಲಿ ಮತ್ತೆ ಉಂಟು. ಈಗ ನಮ್ಮದು ಮೇಯ್ನ್ಲಿ ಈಗ ನಮ್ಮ ಈಗಿನ ಕಾಲ ಚೇಂಜ್ ಆಗಿದೆ. NCERT ಸಿಲೆಬಸ್ ಒಂದನ್ನೇ ಇಟ್ಕೊಂಡು ಪಾಠ ಮಾಡಲಿಕ್ಕೆ ಆಗೋದಿಲ್ಲ. NCERT ಸಿಲೆಬಸ್ ಜೊತೆ ಈಗ ಬೇರೆ ಬೇರೆ ರೀತಿಯ ಜೋಡಣೆ ಮಾಡಬೇಕಾಗಿದೆ. ಈಗ ಸೈನ್ಸ್ ಆಗುವಾಗ ಅದು ಬೇರೆ ಬೇರೆ ಇರ್ಬೋದು, ಕಾಮರ್ಸ್ ಆಗುವಾಗಲೂ ಹಾಗೆ, ಆರ್ಟ್ಸ್ ಆಗುವಾಗಲೂ ಹಾಗೆ, ಪ್ರತಿಯೊಂದಕ್ಕೂ ನಾವು ಈಗ ಒಟ್ಟಿಗೆ ಬೇರೆ ಬೇರೆ ಜೋಡಣೆ ಮಾಡಬೇಕು. ಇದೆಲ್ಲ ಮಾಡಬೇಕು. ಈ ಸಲ ನಾವು KPS ಮತ್ತು IPSಗೆ ವಿಶೇಷ ಒತ್ತು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಜೋಡಣೆ ಮಾಡ್ತಾ ಇದ್ದೇವೆ. ಸಮಯದವರೆಗೆ ಕಾರಂತರದ್ದು ಹುಚ್ಚು ಮನಸ್ಸಿನ 10 ಮುಖಗಳು ಅಂತೇಳಿ ಹೇಳಿದರು ಅವರು ಆರಂಭದಲ್ಲೇ. ಈಗ ಡಾಕ್ಟರ್ ಮೋಹನ್ ಆಳ್ವ ಅವರದ್ದು 16 ಮುಖಗಳನ್ನು, ಹುಚ್ಚು ಮನಸ್ಸಿನ ಮುಖಗಳನ್ನು ನಾವು ಕೇಳಿದ್ವಿ. ನಾವು ಬಹಳ ವರ್ಷಗಳಿಂದ ಡಾಕ್ಟರ್ ಆಳ್ವ ಅವರ ಭಾಷಣಗಳನ್ನು ಆಗಾಗ ಕೇಳ್ತಾ ಇರ್ತೇವೆ. ಆದರೆ ಅವರ ಬದುಕಿನ ಒಂದು ಇಷ್ಟು ಡೀಪ್ ಆದಂತಹ ಒಂದು ಅನುಭವವನ್ನು ನಾವು ಎಲ್ಲೂ ಕೇಳಲಿಲ್ಲ, ಅವರ ಬಹುಶಃ ಎಲ್ಲೂ ಹೇಳಿಕೊಳ್ಳಿಲ್ಲ ಅಂತ ಅನಿಸ್ತದೆ ನನಗೆ. ಬಹುಶಃ ನಮಗೊಂಥರ ನಾವು ಎಂಜಾಯ್ ಮಾಡಿದ್ವಿ ಅವರ ಭಾಷಣವನ್ನು. ಧನ್ಯವಾದಗಳು ಸರ್ ನಿಮಗೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಕಾರ್ಯಕ್ರಮದ ಮುತಾಲೆ ಕೇಳಿದ್ದೇರು. ಕುಡ್ಲ ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ಎತ್ಕೊಂದು ಪ್ರಾಸ್ತಾವಿಕ ಪಾತೆರ ಪಂಡೇರು. RC ಭಟ್ ಸಭೆ ಸುಧಾರಿಕೆ ಮಲ್ತೇರು. ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಸೊಲ್ಮೆ ಸಂದಾಯರು.